ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಗಣರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜಯ, ಶ್ರೀ ಶ್ರೀ ಗೌರನಿತಾಯ ಕಿ ಜಯ, ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಕ್ತಿ ರಸಾಮೃತ ಸಿಂಧು ತರಗತಿಗೆ ಸ್ವಾಗತ. ಹರೇ ಕೃಷ್ಣ. ಕೇಳ್ತಾ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತಾ ಉಂಟಾ? ಹರೇ ಕೃಷ್ಣ. ಕೇಳ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇಂದು ಅಧ್ಯಾಯ 12 ದಿವ್ಯ ಸೇವೆಯ ಮಗ್ಗಲುಗಳು ಮತ್ತಷ್ಟು. ಇಲ್ಲಿ ಶ್ರೀ ರೂಪ ಗೋಸ್ವಾಮಿಯವರು 64 ವಿಧದ ಸೇವೆಯ ಕೊನೆಯ ಅಂಗಗಳನ್ನ ಹೇಳ್ತಾ ಇದ್ದಾರೆ. ಆ ಮೊದಲನೇದು ಅಪೌರುಷ ಧರ್ಮ ಗ್ರಂಥಗಳ ಶ್ರವಣ. ಈ ಅಪೌರುಷ ಧರ್ಮ ಗ್ರಂಥಗಳು ಅಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಭಕ್ತಿ ಸೇವಾ ಮಾರ್ಗದಲ್ಲಿ ನಮಗೆ ಮುಂದುವರಿಯಲಿಕ್ಕೆ ಯಾವುದು ತಿಳುವಳಿಕೆಯನ್ನು ನೀಡುತ್ತೆ ಅದು ಅಂತಹ ಗ್ರಂಥವನ್ನ ಅಪೌರುಷೇಯ ಗ್ರಂಥ ಎಂದು ಪರಿಗಣಿಸಬೇಕು ಅಂತ ಶ್ರೀಲಾ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಅಂದ್ರೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಯಾವುದು ನಮಗೆ ಸಹಾಯ ಮಾಡುತ್ತೆ ಅಂತಹ ಗ್ರಂಥಗಳು ಅಪೌರುಷೇಯ ಗ್ರಂಥ. ಈಗ ಧರ್ಮ ಗ್ರಂಥಗಳು ಅಂದ್ರೆ ಯಾವುದು ಸೇರುತ್ತೆ? ಧರ್ಮ ಗ್ರಂಥಗಳು ಅಂದ್ರೆ ಅವು ವೇದಗಳು, ವೇದಾಂತ ಸೂತ್ರಗಳು, ಉಪನಿಷತ್ತುಗಳು, ಪುರಾಣಗಳು, ಇತಿಹಾಸಗಳು, ರಾಮಾಯಣ, ಮಹಾಭಾರತ. ಇಲ್ಲಿ ಶ್ರೀ ಮಧ್ವಾಚಾರ್ಯರು ಏನ್ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಗ್ರಂಥಗಳನ್ನು ಬರೆದರೂ ಅವು ಈ ಧರ್ಮ ಗ್ರಂಥಗಳು ಮೊದಲು ಸೂಚಿಸಿದ ಈ ರಾಮಾಯಣ, ಮಹಾಭಾರತ, ಉಪನಿಷತ್ತುಗಳು, ಪುರಾಣಗಳು, ವೇದಾಂತ ಇವುಗಳು ಹಿಡಿದ ಒಂದು ಅದೇ ಜಾಡನ್ನೇ ಅನುಸರಿಸಿ ಅವು ಹೇಳಿದ ವಿಚಾರಗಳ ಬಗ್ಗೆನೆ ಯಾರು ಅನುಸರಿಸಿ ಬರೀತಾರೋ ಅಂತ ಗ್ರಂಥಗಳು ಕೂಡ ಅವು ಕೂಡ ಧರ್ಮ ಗ್ರಂಥಗಳಂತ ಶ್ರೀಲ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವು ಧರ್ಮಗ್ರಂಥಗಳ ಜಾಡನ್ನೇ ಅನುಸರಿಸ ಬರೆದ ಗ್ರಂಥಗಳು ಇವುಗಳನ್ನು ನೋಡಿದೆವು. ಈಗ ಈ
ಅನೇಕ ಗ್ರಂಥಗಳನ್ನು, ಈ ಧರ್ಮ ಗ್ರಂಥಗಳನ್ನು ನಮ್ಮ ಸಂಪ್ರದಾಯದ ಗೋಸ್ವಾಮಿಗಳು ಬರೆದಿದ್ದಾರೆ. ಈ ಗೋಸ್ವಾಮಿಗಳಲ್ಲದೆ ಸಂಪ್ರದಾಯದ ಆಚಾರ್ಯರುಗಳು ಕೂಡ ಅನೇಕ ಧರ್ಮ ಗ್ರಂಥಗಳನ್ನು ಬರೆದಿದ್ದಾರೆ. ಶ್ರೀಲ ಪ್ರಭುಪಾದರು ಕೂಡ ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. 70ಕ್ಕಿಂತ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಅಪೌರುಷೇಯ ಗ್ರಂಥಗಳು. ಅಂದರೆ ಭಕ್ತಿ ಸೇವೆಯ ಅಲ್ಲಿ ಆ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂತಹ ಗ್ರಂಥಗಳು. ಹಾಗಾಗಿ ಇಲ್ಲಿ ನಾವು ಏನ್ ತಿಳ್ಕೊಳ್ಬೇಕಂದ್ರೆ, ಶ್ರುತಿ ಅಂತಂದ್ರೆ ಕಿವಿಯಿಂದ ಕೇಳಿದ್ದು, ಅಂದ್ರೆ ವೇದಗಳು ಶ್ರುತಿ. ಆಮೇಲೆ ಸ್ಮೃತಿ ಅಂದರೆ ಯಾವುದನ್ನು ಕೇಳಿದ್ದನ್ನ ನೆನಪು ಮಾಡಿಕೊಂಡು ಅದನ್ನ ಮತ್ತೆ ವ್ಯಾಖ್ಯಾನ ಮಾಡುವುದು. ಸೊ ಅದು ಸ್ಮೃತಿ. ಸೊ ಹಾಗಾಗಿ ಇಲ್ಲಿ ಒಬ್ಬ ಮನುಷ್ಯ ಹೇಗೆ ಬಟ್ಟೆಗಳನ್ನು ಕಾಲಕ್ಕೆ ತಕ್ಕಂತೆ ಬದಲಾಯಿಸ್ತಾನೆ, ಬೇಸಿಗೆಯಲ್ಲಿ ಒಂದು ವಿಧವಾದದ್ದು, ಮಳೆಗಾಲದಲ್ಲಿ ಒಂದು ವಿಧವಾದದ್ದು, ಚಳಿಗಾಲದಲ್ಲಿ ಒಂದು ವಿಧವಾದ ಬಟ್ಟೆ ಹೀಗೆ ಧರಿಸ್ತಾನೆ. ಅದೇ ತರಹ ಇಲ್ಲಿ ಭಕ್ತಿ ವಿನೋದ ಠಾಕೂರರು ಏನ್ ಹೇಳ್ತಾರೆ ಅಂದ್ರೆ, ಬೇರೆ ಬೇರೆ ಸನ್ನಿವೇಶ, ಕಾಲ, ಸ್ಥಳ, ಸನ್ನಿವೇಶ, ಸಂದರ್ಭ, ಅದಕ್ಕೆ ಅನುಸಾರವಾಗಿ ಆಚಾರ್ಯರುಗಳು ಈ ಒಂದು ಜ್ಞಾನವನ್ನ ವಿವರಿಸ್ತಾರೆ. ಸೊ ಹಾಗಾಗಿ ಅನೇಕ ಸಂಪ್ರದಾಯದ ಆಚಾರ್ಯಗಳು ಬರೆದಿರ್ತಕ್ಕಂತಹ ಪುಸ್ತಕಗಳು ಕೂಡ, ಆ ವೈದಿಕ ಸಾಹಿತ್ಯಗಳು ಕೂಡ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಬಹಳ ಪ್ರಾಮುಖ್ಯವಾದದ್ದು. ಇಲ್ಲಿ ಶ್ರೀಮದ್ ಭಾಗವತ ಒಂದು ಪುರಾಣದ ಬಗ್ಗೆ ಹೇಳ್ತಾರೆ. ಮತ್ತೆ ಸ್ಕಂದ ಪುರಾಣದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಸ್ಕಂದ ಪುರಾಣದಲ್ಲಿ ಈ ಧಾರ್ಮಿಕ ಸಾಹಿತ್ಯಗಳು, ಅಪೌರುಷೇಯ ಗ್ರಂಥಗಳು, ಅವುಗಳನ್ನ ನಾವು ಪಠನೆ ಮಾಡುವುದರಿಂದ, ಅವುಗಳನ್ನ ಮನೆಯಲ್ಲಿ ಅಂತಹ ಗ್ರಂಥಗಳನ್ನು ಇಡುವುದರಿಂದ ನಮಗೆ ಏನು ಫಲ ಸಿಕ್ಕುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಯಾರದೇ ಮನೆಯಲ್ಲಿ, ಆ ವೈಷ್ಣವರ ಮನೆಯಲ್ಲಿ ಆ ಭಕ್ತಿ ಸೇವಾ ಪದ್ಧತಿಯನ್ನು ನಮಗೆ ಅದನ್ನ ತಿಳಿಸಿಕೊಡ್ತಕ್ಕಂತಹ ಈ ಅಪೌರುಷೇಯ ಗ್ರಂಥಗಳು ಅದನ್ನ ಇಟ್ಕೊಂಡ್ರೆ ಮತ್ತು ಗೌರವದಿಂದ ಅದನ್ನ ನಾವು ನಮಸ್ಕರಿಸಿದರೆ ನಮ್ಮ ಎಲ್ಲ ಪಾಪ ಕರ್ಮಗಳು ಹೋಗುತ್ತೆ. ಈಗ ಭಾಗವತವಾಗಲಿ ಭಗವದ್ಗೀತೆಯಾಗಲಿ ಅಂತಹ ಧರ್ಮ ಗ್ರಂಥಗಳೇ. ಸೊ ಹಾಗಾಗಿ ಅದನ್ನ ಯಾರ ಮನೇಲಿ ಇಟ್ಟಿರ್ತಾರೆ ಅಂತಹ ಪುಸ್ತಕಗಳು, ಅವು ಆ ಒಂದು ಪಾಪ ಕರ್ಮ, ಆ ವ್ಯಕ್ತಿಯ ಪಾಪ ಕರ್ಮ ಎಲ್ಲವನ್ನು ಕೂಡ ಕಳೆದು ಬಿಡುತ್ತದೆ. ಮತ್ತೆ ಈ ಧಾರ್ಮಿಕ ಸಾಹಿತ್ಯಗಳ ಪಠನೆಯನ್ನ ನಿರಂತರವಾಗಿ ಯಾರು ಮಾಡ್ತಾರೆ ಅಂತಹ ವ್ಯಕ್ತಿ ಸದಾ ಮಹಿಮಾನ್ವಿತ. ಮತ್ತೆ ಯಾರು ಇಂತಹ ಒಂದು ಧರ್ಮ ಗ್ರಂಥಗಳನ್ನ ಮನೆಯಲ್ಲಿ ನಿತ್ಯವೂ ಪಾರಾಯಣ ಮಾಡ್ತಾರೆ, ಸೊ ಅವರ ವಿಚಾರದಲ್ಲಿ ಭಗವಾನ್ ಕೃಷ್ಣನು ನಿಶ್ಚಯವಾಗಿ ಸುಪ್ರೀತನಾಗುತ್ತಾನೆ. ಹಾಗಾಗಿ ನಾವು ಭಗವಾನ್ ಕೃಷ್ಣನನ್ನ ಸುಪ್ರೀತಿ ಮಾಡೋದು ಹೇಗೆ? ಹರೇ ಕೃಷ್ಣ. ಭಗವಾನ್ ಕೃಷ್ಣನನ್ನ ಸಂಪ್ರೀತಿ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಇಲ್ಲಿ ರೂಪ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಪ್ರಚಾರ ಮಾಡ್ಬೇಕು. ಹರೇ ಕೃಷ್ಣ. ಭಗವಂತನ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು, ಆಮೇಲೆ ಭಗವಂತನ ಪ್ರಚಾರ ಮಾಡ್ತಾ ಇದ್ರೆ ಭಗವಂತ ತುಂಬಾ ಖುಷಿ ಅಂತ ಹೇಳ್ತೀವಿ. ಇಲ್ಲಿ ಸಾಹಿತ್ಯಗಳಲ್ಲಿ ನಿರಂತರವಾಗಿ ನಾವು ಕೇಳ್ತಾ ಇರ್ಬೇಕು. ಭಕ್ತಿ ಸೇವೆಯಲ್ಲಿ ಮುಂದುವರಿಯತಕ್ಕಂತಹ ಅಪೌರುಷೇಯ ಗ್ರಂಥಗಳನ್ನ ನಾವು ಮನೇಲಿ ಇಟ್ಕೊಂಡು ಅದನ್ನ ನಿರಂತರವಾಗಿ ಪಠನೆ ಮಾಡುವುದು. ಸೊ ಅಂತಹ ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ಭಗವಾನ್ ಕೃಷ್ಣ ನಿಶ್ಚಯವಾಗಿಯೂ ಸುಪ್ರೀತನಾಗುತ್ತಾನೆ, ತುಂಬಾ ಸುಪ್ರೀತನಾಗ್ತಾನೆ. ಸೊ ಹಾಗಾಗಿ ನಾವು ತುಂಬಾ ಅಂದ್ರೆ ಈ ಭಗವದ್ಗೀತೆ, ಭಾಗವತ, ಈ ಭಕ್ತಿ ರಸಾಮೃತ ಸಿಂಧು ನಮಗೆ ಪ್ರಭುಪಾದರು ಕೊಟ್ಟಿದ್ದಾರೆ. ಆಮೇಲೆ ಇದು ಈಶೋಪನಿಷತ್ತು, ಮತ್ತೆ ಭಕ್ತಿ, ಮತ್ತೆ ಉಪದೇಶಾಮೃತ. ಸೊ ಇಂತಹ ಪುಸ್ತಕಗಳನ್ನು
ನಾವು ಓದ್ತಾ ಇದ್ರೆ ಕೃಷ್ಣನಿಗೆ ಏನಾಗುತ್ತೆ, ಕೃಷ್ಣ ಸುಪ್ರೀತನಾಗ್ತಾನೆ. ಆಮೇಲೆ ನಾರದ ಮುನಿಗಳಿಗೂ ಕೂಡ ಹೇಳಿದ್ದಾರೆ, ಅವರಿಗೆ ಈ ರೀತಿ ಉಪದೇಶ ಮಾಡಿದ್ದಾರೆ. ವೈಷ್ಣವ ಮತ ಸಂಬಂಧವಾದ ಕೃತಿಗಳನ್ನು ರಚಿಸುವ ಅಂತಹ ಗ್ರಂಥಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳುವ ಮನೆಯಲ್ಲಿ ಆ ಗೃಹದಲ್ಲಿ ನಾರಾಯಣನು ಸದಾ ವಾಸಿಸುತ್ತಾನೆ. ಈಗ ನಮ್ಮ ಮನೆಯಲ್ಲಿ ಭಗವಂತ ಇರಬೇಕು, ಕೃಷ್ಣ ಇರಬೇಕು, ನಾರಾಯಣ ಇರಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಈ ಭಾಗವತ, ಶ್ರೀಮದ್ ಭಾಗವತ ಅಂತಹ ಕೃತಿಗಳನ್ನು ನಾವು ಮನೆಯಲ್ಲಿ ಇಟ್ಕೊಂಡು ಅದನ್ನ ಪಾರಾಯಣ ಮಾಡಬೇಕು. ಶ್ರೀಮದ್ ಭಾಗವತ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ. ಸೊ ಹಾಗಾಗಿ ಇಲ್ಲಿ ಶ್ರೀಮದ್ ಭಾಗವತದ 12ನೇ ಸ್ಕಂದ 13ನೇ ಶ್ಲೋಕ ಅಧ್ಯಾಯ ಶ್ಲೋಕ 15 ಏನ್ ಹೇಳಿದ್ದಾರೆ, ಸರ್ವ ವೇದಾಂತ ಸಾರಂ ಹಿ ಶ್ರೀ ಭಾಗವತಮೀಷ್ಯತೆ ತದ್ರಸಾಮೃತ ತೃಪ್ತಸ್ಯ ನ ಅನ್ಯತ್ರ ಸ್ಯಾತ್ ಪ್ರತಿ ಕ್ವಚಿತ್. ಅಂದ್ರೆ ಶ್ರೀಮದ್ ಭಾಗವತ ಹೇಳ್ತಕ್ಕಂಥದ್ದು ಸಕಲ ವೇದಾಂತ ದರ್ಶನದ ಸಾರ, ಎಲ್ಲ ವೇದಾಂತಗಳ ಸಾರ ಅದು. ಸೊ ಹಾಗಾಗಿ ಈ ವೇದಾಂತಕ್ಕೆ ವ್ಯಾಖ್ಯಾನ ಬರೆದಿರತಕ್ಕಂಥದ್ದು ಆ ಶ್ರೀಮದ್ ಭಾಗವತ. ಸೊ ಯಾರು ಶ್ರೀಮದ್ ಭಾಗವತವನ್ನು ತುಂಬಾ ಅಂದ್ರೆ ಮನೆಯಲ್ಲಿ ನಿತ್ಯವೂ ಪಾರಾಯಣ ಮಾಡಿ ಆ ಶ್ರೀಮದ್ ಭಾಗವತದ ಅದರ ಪಠನೆ ಪಾರಾಯಣ ಮಾಡೋದಕ್ಕೆ ಯಾರು ಮನಸ್ಸೋತಿದ್ದಾರೆ, ಅವರಿಗೆ ಈ ಶ್ರೀಮದ್ ಭಾಗವತ ಬಿಟ್ಟು ಬೇರೆ ಯಾವ ಸಾಹಿತ್ಯವೂ ರುಚಿಸುವುದಿಲ್ಲ. ಹರೇ ಕೃಷ್ಣ. ಇದು ನಿಮಗೆ ಹೇಗೆ ಅನಿಸುತ್ತೆ? ಹರೇ ಕೃಷ್ಣ. ಈಗ ಕಳೆದ ಅನೇಕ ವರ್ಷಗಳಿಂದ ನೀವು ಕೇಳ್ತಾ ಇದ್ದೀರಿ ಶ್ರೀಮದ್ ಭಾಗವತವನ್ನು, ನಿಮಗೆ ಹೇಗೆ ಅನಿಸುತ್ತೆ? ಬೇರೆ ಓದಕ್ ಇಷ್ಟನೇ ಆಗಲ್ಲ. ಅದನ್ನೇ ಕೇಳ್ತಾ ಇರೋಣ ಶ್ರೀಮದ್ ಭಾಗವತವನ್ನ. ಬೇರೆ ಲೌಕಿಕ ಸಾಹಿತ್ಯಗಳಾಗಲಿ ಬೇರೆ ಇತರ ಸಾಹಿತ್ಯಗಳು ಯಾವುದು ಕೂಡ ಅದು ರುಚಿಸುವುದಿಲ್ಲ, ಅದು ಟೇಸ್ಟ್ ಅಂತ ಅನಿಸೋದಿಲ್ಲ. ಪೇಪರ್ಸ್ ಓದುದಿಲ್ಲ ಮಾತಾಜಿ. ಅದರಲ್ಲಿ ಟೇಸ್ಟ್ ಬರೋದಿಲ್ಲ. ಅದೇನಾಗುತ್ತೆ? ಹರೇ ಕೃಷ್ಣ. ಒಂದ್ ದಿವ್ಸ ಕೇಳ್ತಿದ್ರೆ ಟೈಮ್ ಬಂದ್ರೆ ತಪ್ಪಿಸ್ಕೊಂಡ್ಬಿಟ್ರೆ ಇವತ್ತೇನೋ ತಪ್ಪು ಮಾಡಿದೀವಿ ಅನ್ಸ್ತಾ ಇರುತ್ತೆ ನಮ್ಗೆ. ಅದರಲ್ಲಿ ರುಚಿ ಇದೆ. ಆ ಒಂದು ಶ್ರೀಮದ್ ಭಾಗವತವನ್ನ ಅದಕ್ಕೆ ಯಾರು ಪ್ರತಿನಿತ್ಯ ಕೇಳ್ತಾರೆ ಅದಕ್ಕೆ ಅದರಲ್ಲಿ ರುಚಿ ಉಂಟಾಗತ್ತೆ. ಮತ್ತೆ ಶ್ರೀಮದ್ ಭಾಗವತನ ಕೇಳೋದ್ರಿಂದ ಆ ರುಚಿ ಒಂದೇ ಅಲ್ಲ, ಆ ಭಗವಂತನಲ್ಲಿ ಅವರನ್ನ ಪ್ರೀತಿಸ್ತಕ್ಕಂತಹ ಒಂದು ಮನಸ್ಸು ಬರ್ತದೆ. ಸೊ ಹಾಗಾಗಿ ಇಲ್ಲಿ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಶ್ರೀಮದ್ ಭಾಗವತವು ನೀಡುವ ಅಲೌಕಿಕ ಆನಂದವನ್ನು ಸವಿದ ವ್ಯಕ್ತಿಯು ಪ್ರಾಪಂಚಿಕ ಸಾಹಿತ್ಯ ಕೃತಿಗಳಿಂದ ತಣಿಯಲಾರನು. ಯಾರು ಶ್ರೀಮದ್ ಭಾಗವತವನ್ನ ಕೇಳ್ತಾರೆ ಅವರಿಗೆ ಪ್ರಾಪಂಚಿಕ ಈ ಒಂದು ಸಾಹಿತ್ಯಗಳು ಇಷ್ಟ ಆಗುವುದಿಲ್ಲ. ಕತೆ, ಕಾದಂಬರಿ ಇಂಥದ್ದೆಲ್ಲ ಇಷ್ಟ ಆಗೋದಿಲ್ಲ. ಟಿವಿ ಸೀರಿಯಲ್ಲು ಇದೆಲ್ಲ ಇಷ್ಟ ಆಗುತ್ತಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಮತ್ತೆ ಇಲ್ಲಿ ಶ್ರೀಮದ್ ಭಾಗವತವು ಅದು 1.1.3 ಭಾಗವತ. ಹರೇ ಕೃಷ್ಣ. ಶ್ರೀಮದ್ ಭಾಗವತವು ಹೇಗೆ ಪ್ರಾರಂಭವಾಗುತ್ತದೆ ಅಂತಂದ್ರೆ, ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾತ್ ಅಮೃತ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ಭುವಿ ಭಾವುಕಾಃ. ಶ್ರೀಮದ್ ಭಾಗವತ ಹೇಗೆ ಶುರುವಾಗುತ್ತೆ ಅಂದ್ರೆ, ಶ್ರೀಮದ್ ಭಾಗವತವನ್ನು ಸವಿಯಬೇಕು, ಅದು ಅಮೃತವನ್ನು ಕುಡಿದಂತೆ, ಹೀಗಂತ ಶ್ರೀಮದ್ ಭಾಗವತ ಪ್ರಾರಂಭವಾಗತ್ತೆ. ಹಾಗೆ ಶ್ರೀಮದ್ ಭಾಗವತ ಕೊನೆಗೆ ಹೇಗೆ ಕೊನೆಗೊಳ್ಳುತ್ತೆ ಅಂತ ನೋಡಿದ್ರೆ, ಆ 12ನೇ ಅಧ್ಯಾಯ 12ನೇ ಸ್ಕಂದ 13ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಶ್ರೀಮದ್ ಭಾಗವತದವನ್ನ ಯಾರು ಪಠನೆ ಮಾಡಿ ಅದನ್ನ ಆನಂದವನ್ನು ಸವಿತಾ ಇದ್ದಾರೆ, ಅಲೌಕಿಕ ಆನಂದ, ಅವರಿಗೆ ಪ್ರಾಪಂಚಿಕ ಸಾಹಿತ್ಯದ ಬಗ್ಗೆ ಯಾವ ಆಸಕ್ತಿ ಕೂಡ ಇರೋದಿಲ್ಲ. ಅವರಿಗೆ ಶ್ರೀಮದ್ ಭಾಗವತವನ್ನೇ ಮತ್ತೆ ಮತ್ತೆ ಕೇಳಿ ಆನಂದಿಸಬೇಕು ಅಂತ ಅನಿಸುತ್ತದೆ ಅಂತ ಶ್ರೀಮದ್ ಭಾಗವತದ ಆ ಕೊನೆಯ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಈಗ ಮಥುರಾ ವಾಸ, ಈಗ ಮಥುರಾ ಮಂಡಲ,
ಈ ಮಥುರಾ ಮಂಡಲದಲ್ಲಿ ವಾಸವನ್ನು ಮಾಡುವುದನ್ನ ವರಾಹ ಪುರಾಣದಲ್ಲಿ ಪ್ರಶಂಸಿಸಲಾಗಿದೆ. ಮತ್ತೆ ಇಲ್ಲಿ ಉಪದೇಶಾಮೃತದಲ್ಲಿ ಕೂಡ ಈ ಒಂದು ಮಥುರಾ ಪಟ್ಟಣದ ಆ ಒಂದು ಮಹಿಮೆಯನ್ನ ಹೇಳಿದ್ದಾರೆ. ವೈಕುಂಠ ಜನಿತೋ ವರ ಮಧುಪುರಿ ಅಂದ್ರೆ ಮಥುರೆ ಹೇಳ್ತಕ್ಕಂತ ಸ್ಥಳ ಅದು ದಿವ್ಯ ಲೋಕವಾದ ವೈಕುಂಠ ಲೋಕಕ್ಕಿಂತನೂ ಉತ್ತಮ. ಯಾಕೆ ಅಲ್ಲಿ ಉತ್ತಮ? ಯಾಕೆಂದ್ರೆ ಅಲ್ಲಿ ಶ್ರೀಕೃಷ್ಣ, ಭಗವಾನ್ ಶ್ರೀಕೃಷ್ಣ ಅಲ್ಲಿ ಅವತರಿಸಿದ್ದಾನೆ. ಸೊ ಹಾಗಾಗಿ ಅಲ್ಲಿ ಆ ಒಂದು ಮಥುರಾ ಹೇಳ್ತಕ್ಕಂಥ ವೈಕುಂಠಕ್ಕಿಂತ ಅದು ಉತ್ತಮವಾದದ್ದು. ಆಮೇಲೆ ಮಥುರಾಪುರಿಗಿಂತಲೂ ವೃಂದಾವನ ಗೊಂಡಾರಣ್ಯ ಅದು ಶ್ರೇಷ್ಠವಾದದ್ದು. ಏಕೆ ವೃಂದಾವನ ಅರಣ್ಯಗಳು ಶ್ರೇಷ್ಠ? ಏಕೆಂದ್ರೆ ಶ್ರೀಕೃಷ್ಣ ಅಲ್ಲಿ ರಾಸಲೀಲೆಯನ್ನ ಆಡಿದ್ದಾನೆ. ಈ ವೃಂದಾವನಕ್ಕಿಂತಲೂ ಶ್ರೇಷ್ಠವಾದದ್ದು ಗೋವರ್ಧನ ಪರ್ವತ. ಏಕೆ ಶ್ರೇಷ್ಠ ಅದು ಅಂದ್ರೆ ಏಕೆಂದ್ರೆ ಶ್ರೀಕೃಷ್ಣ ತನ್ನ ದಿವ್ಯ ಹಸ್ತದಿಂದ ಅದನ್ನು ಕೈ ಹಿಡಿದು ಮೇಲೆ ಎತ್ತಿದನು. ಸೊ ಹಾಗೆ ಅದು ಶ್ರೀ ಕೃಷ್ಣನ ಪ್ರೇಮ ಲೀಲೆಗಳು ಆಡಿದ ಸ್ಥಳ. ಅದೆಲ್ಲದಕ್ಕಿಂತಲೂ ಮಿಕ್ಕಾಗಿ ರಾಧಾಕುಂಡ ಅದು ಕೂಡ ತುಂಬಾ ಶ್ರೇಷ್ಠವಾದದ್ದು. ಯಾಕೆ? ಅಲ್ಲಿ ಶ್ರೀಕೃಷ್ಣನ ಆ ಪ್ರೇಮ ಅಮೃತ ಹರಿದು ಬಂದಿದೆ. ಹಾಗಾಗಿ ಇಲ್ಲಿ ಮಥುರೆ ಮತ್ತು ಅದರ ಅಕ್ಕಪಕ್ಕದ ಸ್ಥಳಗಳು ಅಂದರೆ ವ್ರಜಭೂಮಿ ಅದು ಈ ಐಹಿಕ ಜಗತ್ತಿನಲ್ಲಿ ಇದೆ, ಆದರೆ ಅದು ಆಧ್ಯಾತ್ಮಿಕ ಲೋಕಕ್ಕಿಂತ ಉತ್ತಮವಾದದ್ದು. ಏಕೆಂದ್ರೆ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಅಲ್ಲಿ ಅವತಾರ ಮಾಡಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಮಥುರಾಪುರ ವಾಸ. ಈ ಮಥುರಾ ಪಟ್ಟಣದಲ್ಲಿ ಯಾರು ಮಥುರಾ ಪಟ್ಟಣ ಬಿಟ್ಟು ಬೇರೆ ಕಡೆ ಯಾರು ವಾಸ ಮಾಡ್ತಾ ಇದ್ದಾರೆ ಅವರು ಐಹಿಕ ಆ ಮಾಯಾಶಕ್ತಿಗೆ ಅದರ ಬಂಧನಕ್ಕೆ ಒಳಗಾಗ್ತಾರೆ. ಹಾಗಾಗಿ ಇಲ್ಲಿ ಮಥುರಾ ಪಟ್ಟಣ ಅಂತ ಹೇಳ್ತಕ್ಕಂಥದ್ದು ಹರೇ ಕೃಷ್ಣ. ಮಥುರಾ ಪಟ್ಟಣ ಅಂತ ಹೇಳ್ತಕ್ಕಂಥದ್ದು ಅದು ಎಷ್ಟು ಶ್ರೇಷ್ಠ ಅಂದ್ರೆ ಈ ತ್ರಿಲೋಕಗಳಲ್ಲಿ ಸಕಲ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಟ್ರೆ ಎಷ್ಟು ಪುಣ್ಯ ಬರುತ್ತೋ ಅದು ಕೇವಲ ಮಥುರಾ ಪಟ್ಟಣಕ್ಕೆ ಒಂದು ಹೆಜ್ಜೆ ಇಟ್ರೆ ಸಾಕಂತೆ ಅಷ್ಟು ಬರ್ತದೆ. ಹೀಗಂತ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿದ್ದಾರೆ. ಸೊ 3 ಲೋಕಗಳಲ್ಲಿ ತೀರ್ಥಯಾತ್ರೆ ಹೋಗ್ಬೇಕ ಆಗುತ್ತಾ ನಮಗೆ? ಹರೇ ಕೃಷ್ಣ. 3 ಲೋಕ ಅಂದ್ರೆ ಸ್ವರ್ಗ ಲೋಕ, ನರಕ ಲೋಕ ಆಗತ್ತಾ? ಆಗಲ್ಲ ಮಾತಾಜಿ. ಕೇವಲ ಮಥುರಾ ಪಟ್ಟಣಕ್ಕೆ ಹೆಜ್ಜೆ ಇಟ್ಟರು ಸಾಕಂತೆ ಆ ಎಲ್ಲ ಯಾತ್ರಾ ಸ್ಥಳಗಳಿಗೆ 3 ಲೋಕಗಳ ತ್ರಿಲೋಕಗಳ ಯಾತ್ರಾ ಸ್ಥಳಗಳಿಗೆ ಭೇಟಿ ಕೊಟ್ಟರಷ್ಟೇ ಪುಣ್ಯ ಬರುತ್ತೆ, ಅಷ್ಟೇ ಫಲ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಾಂಡ ಪುರಾಣದಲ್ಲಿ. ಇನ್ನು ಆ ಮಥುರಾ ಪಟ್ಟಣ ಅದರ ಬಗ್ಗೆ ಕೇಳಿದರೆ ಅದನ್ನ ನೆನಪು ಮಾಡಿಕೊಂಡ್ರೆ ಅಥವಾ ಅಲ್ಲಿ ಮಥುರಾ ಪಟ್ಟಣದ ಮಹಿಮೆಗಳನ್ನ ನಾವು ಕೀರ್ತನೆ ಮಾಡಿದರೆ ಅಥವಾ ನಮಗೆ ಆ ಮಥುರೆಗೆ ಹೋಗ್ಬೇಕು ಅಂತ ಒಂದು ಅಪೇಕ್ಷೆ ಉಂಟಾದರೆ ಇಲ್ಲ ಆ ಮಥುರಾ ನೆಲವನ್ನು ಸ್ಪರ್ಶಿಸಿದರೆ ಇದಿಷ್ಟನ್ನು ಮಾಡಿದರೆ ನಮ್ಮ ಎಲ್ಲ ಆಭೀಷ್ಟ ಅದನ್ನ ನಾವು ಈಡೇರಿಸ್ಕೊಳ್ಬಹುದು ಅಂತ ಅನೇಕ ಶಾಸ್ತ್ರ ಗ್ರಂಥಗಳು ಅದನ್ನ ಹೇಳಿದ್ದಾರೆ. ಈಗ ಭಕ್ತರ ಸೇವೆ ಅಂತ ಏನು ಅಂತ ನೋಡೋಣ. ಇಲ್ಲಿ ಭಕ್ತರ ಸೇವೆ
ಆಮೇಲೆ ಮಥುರಾ ಪಟ್ಟಣದಲ್ಲಿ ಇನ್ನೊಂದು ವಿಶೇಷ, ಮಥುರಾ ಪಟ್ಟಣದಲ್ಲಿ ಗೋಲೋಕದಿಂದ ಅವನು ಭಗವಂತ ಇಳಿದು ಬಂದು ನೇರವಾಗಿ ಇಳಿದು ಬಂದು ಮತ್ತು ಅಲ್ಲಿ ತನ್ನ ಲೀಲೆಗಳನ್ನು ಕೂಡ ಮೆರೆದಿದ್ದಾನೆ. ಸೊ ಹಾಗಾಗಿ ಮಥುರಾ ಪಟ್ಟಣ, ಅಲ್ಲಿ ಮಥುರಾ ಮಂಡಲ ವಾಸ ಅದು ತುಂಬಾ ಶ್ರೇಷ್ಠವಾದದ್ದು, ಅದು ವಿಶಿಷ್ಟವಾಗಿದೆ. ಇನ್ನು ಭಕ್ತರ ಸೇವೆ, ಈ ಭಕ್ತರ ಸೇವೆ ಯಾಕೆ ಮುಖ್ಯ ಅಂತ ಪದ್ಮ ಪುರಾಣದಲ್ಲಿ ಒಂದು ಸುಂದರವಾದ ಮಾತಿದೆ. ಅಲ್ಲಿ ಏನ್ ಹೇಳ್ತಾರೆ, ಆರಾಧನಂ ಸರ್ವೇಷಾಂ ವಿಷ್ಣುರ್ ಆರಾಧನಂ ತಸ್ಮಾತ್ ಪರತರಂ ದೇವಿ ತದೀಯಾವಂ ಸಮರ್ಚನಂ. ಅಲ್ಲಿ ಶಿವ ಪಾರ್ವತಿಗೆ ಏನ್ ಹೇಳ್ತಾನೆ ಅಂದ್ರೆ, ಪೂಜೆಗಳಲ್ಲಿ ನಾನಾ ಪೂಜೆಗಳಿವೆ. ಇಲ್ಲಿ ವೈದಿಕ ಸಂಸ್ಕೃತಿಯಲ್ಲಿ ಅನೇಕ ದೇವತೆಗಳ ಪೂಜೆಗಳನ್ನ ಮಾಡ್ತಾರೆ. ಆದರೆ ಇಲ್ಲಿ ಶಿವ ಪಾರ್ವತಿಗೆ ಏನ್ ಹೇಳ್ತಾನೆ, ಅಂತಹ ಪೂಜೆಗಳಲ್ಲಿ ಆ ವಿಧಾನಗಳಲ್ಲಿ ಪರಮೋನ್ನತನ ಪೂಜೆ ಮಾಡುವುದು ಅಂದ್ರೆ ವಿಷ್ಣುವಿನ ಆರಾಧನೆ ಮಾಡೋದು ಅತ್ಯಂತ ಶ್ರೇಷ್ಠ. ಆದರೆ ತಸ್ಮಾತ್ ಪರತರಂ ದೇವಿ, ಆದ್ರೆ ವಿಷ್ಣುವಿಗಿನ ಆರಾಧನೆಗಿಂತ ಹೆಚ್ಚು ಯಾವುದು ಆರಾಧನೆ ಶ್ರೇಷ್ಠ ಅಂದ್ರೆ ಭಗವದ್ಭಕ್ತರ ಪೂಜೆ. ಸೊ ಹಾಗಾಗಿ ಇಲ್ಲಿ ಭಗವದ್ಭಕ್ತರ ಪೂಜೆಯು ಭಗವಂತನ ಪೂಜೆಗಿಂತಲೂ ಮಿಗಿಲು ತದೀಯಾಂ ತಮರ್ಚನಂ, ಇದನ್ನ ಶಿವ ಹೇಳಿದ್ದಾನೆ ಪಾರ್ವತಿಗೆ. ಸೊ ಹಾಗಾಗಿ ಭಗವದ್ಭಕ್ತರ ಸೇವೆ ಮಾಡುವುದು ಅದು ಭಗವಂತನನ್ನ ಸೇವೆ ಮಾಡೋದಕ್ಕಿಂತ ಶ್ರೇಷ್ಠ ಅಂತ ಇಲ್ಲಿ ತಿಳ್ಕೊಳ್ಬೇಕು. ಎಷ್ಟು ಮಹತ್ವ ಈ ಭಕ್ತರ ಸೇವೆ ಮಾಡೋದು ಅಂತ. ಹಾಗೆಯೇ ಇಲ್ಲಿ ನಾವು ಇನ್ನು ಪ್ರಭುಪಾದರು ಒಂದು ಹೇಳ್ತಾರೆ, ಏನಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಮಿಲಿಯನಿಯರ್ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಅವನಿಗೆ ಸಂತೋಷ ಪಡಿಸ್ಲಿಕ್ಕೆ ಆಗತ್ತಾ ನಮ್ಮ ಹತ್ರ? ಆಗೋದಿಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಆದ್ರೆ ಅವನ ಮನೆ ನಾಯಿಗೆ ಸಂತೋಷ ಪಡಿಸಿದ್ರೆ ಆ ಶ್ರೀಮಂತ ಸಂತೋಷಗೊಳ್ತಾನಂತೆ. ಇಲ್ಲಿ ಮಿಲಿಯನಿಯರ್ ಶ್ರೀಮಂತನನ್ನ ಭಗವಾನ್ ಶ್ರೀಕೃಷ್ಣನಿಗೆ ಹೋಲಿಸಿದ್ದಾರೆ, ಮತ್ತೆ ನಾಯಿಯನ್ನ ಭಗವದ್ ಭಕ್ತರಿಗೆ ಹೋಲಿಸಿದ್ದಾರೆ. ಸೊ ಹಾಗಾಗಿ ಭಗವಂತ ಶ್ರೀಕೃಷ್ಣನನ್ನು ನಾವು ಪಡ್ಕೊಳ್ಬೇಕು ಅಂತಂದ್ರೆ ಅದು ಭಗವದ್ ಭಕ್ತರ ಸೇವೆಯಿಂದ ಮಾತ್ರ. ಸೊ ಹಾಗಾಗಿ ಇಲ್ಲಿ ಶ್ರೀಮದ್ ಭಾಗವತದ 5.5 5ನೇ ಸ್ಕಂದ 5ನೇ ಅಧ್ಯಾಯದಲ್ಲಿ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಮಹತ್ ಸೇವಾ ಹಾಗೂ ವಿಮುಕ್ತೆ. ಅಂದ್ರೆ ಮಹತ್ ಸೇವಾ ಅಂತಂದ್ರೆ ಮಹಾತ್ಮರ ಸೇವೆ. ಮಹಾತ್ಮರ ಸೇವೆ ಮಾಡೋದ್ರಿಂದ ನಾವು ಮುಕ್ತಿ ಮಾರ್ಗವನ್ನು ಪಡ್ಕೊಳ್ಬಹುದು. ಭಗವದ್ ಭಕ್ತರ ಸೇವೆ ಮಾಡೋದ್ರಿಂದ. ಹಂಗಾರೆ ಯಾರು ಈ ಮಹಾತ್ಮರು? ಅಂದ್ರೆ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿ ಮಾಶ್ರಿತ. ಅಂದ್ರೆ ಯಾವರು ಸತತವಾಗಿ ಭಕ್ತಿ ಸೇವೆಯನ್ನು ಮಾಡ್ತಾರೋ ಅವರು ಮಹಾತ್ಮರು. ಅವ್ರು ಯಾಕೆ ಅವರು ಮಹಾತ್ಮರು? ಅವರು ದೈವಿ ಪ್ರಕೃತಿಯಲ್ಲಿ ಆಶ್ರಯ ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ಆ ದೈವಿ ಪ್ರಕೃತಿಯಲ್ಲಿ ಆಶ್ರಯ ತೆಗೆದುಕೊಂಡ ಮಹಾತ್ಮರ ಸೇವೆ ಮಾಡಬೇಕು. ಆಮೇಲೆ ಇನ್ನು 1ನೇ ಸ್ಕಂದ 2ನೇ ಅಧ್ಯಾಯದಲ್ಲಿ ಕೂಡ ಶ್ರೀಮದ್ ಭಾಗವತದ 16ನೇ ಶ್ಲೋಕ ಹೇಳ್ತಾರೆ, ಶುಶ್ರೂಷೋ ಶ್ರದ್ಧದಾನಸ್ಯ ವಾಸುದೇವ ಕಥಾ ರುಚಿಃ ಸ್ಯಾನ್ಮಹತ್ ಸೇವಾಂ ವಿಪ್ರಾಹ ಪುಣ್ಯತೀರ್ಥ ನಿಷೇವನ. ಶುದ್ಧ ಭಕ್ತರ ಆ ಸೇವೆ ಅದು ಮಹತ್ ಸೇವೆ. ಯಾಕೆ? ಆ ಶುದ್ಧ ಭಕ್ತರ ಸೇವೆ ಮಾಡೋದ್ರಿಂದ ನಮ್ಗೇನಾಗುತ್ತೆ, ಭಗವಂತ ವಾಸುದೇವನ ಆ ಸಂದೇಶಗಳನ್ನ ನಮಗ್ ಕೇಳಲಿಕ್ಕೆ ಆಸಕ್ತಿ ಉಂಟಾಗತ್ತೆ. ಈಗ ನಮಗೆ ಶ್ರೀಮದ್ ಭಾಗವತ ಕೇಳಬೇಕು ಆಸಕ್ತಿ ಇರಲ್ಲ, ಅವಾಗ ನಾವು ಏನ್ ಮಾಡ್ಬೇಕು? ಶುದ್ಧ ಭಕ್ತರ ಸೇವೆ ಮಾಡ್ಬೇಕಂತೆ. ಆಗ ತನ್ನಿಂದ ತಾನೇ ಅದು ನಮಗೆ ಈ ಒಂದು ವಾಸುದೇವನ ಸಂದೇಶ ಎಲ್ಲ ಅಡಗಿರುತ್ತೆ. ಯಾವುದರಲ್ಲಿ? ಭಗವದ್ಗೀತೆ ಮತ್ತು ಭಾಗವತದಲ್ಲಿ. ಅದನ್ನು ಕೇಳುವಂತಹ ಆಸಕ್ತಿ, ರುಚಿ ಬರ್ತದೆ. ಸೊ ಹಾಗಾಗಿ ನಮಗೆ ನೋಡಿ, ನಾವು ಹೆಚ್ಚು ಹೆಚ್ಚು ಚಾಂಟಿಂಗ್ ಅಂದ್ರೆ ಜಪವನ್ನು ಮಾಡಿದರೆ ನಮಗೆ ಹೆಚ್ಚು ಹೆಚ್ಚು ಭಾಗವತದ ಬಗ್ಗೆ ಆಸಕ್ತಿ ಉಂಟಾಗುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ.
ಈಗ ನಾವು ಜಪವನ್ನು ಮಾಡದೆ ಹೋದ್ರೆ ನಮ್ಗೆ ಭಾಗವತ ಕೇಳಲಿಕ್ಕೆ ಇಂಟ್ರೆಸ್ಟ್ ಅಷ್ಟು ಬರೋಲ್ಲ. ಸೊ ಯಾಕೆ ಅಂತಂದ್ರೆ ಜಪ ಮಾಡೋದ್ರಿಂದ ನಮ್ಮ ಹೃದಯ ಅದು ಕಲ್ಮಶಗಳು ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಆ ಭಗವಂತನ ಬಗ್ಗೆ ಕೇಳಲಿಕ್ಕೆ ಆಸಕ್ತಿ ಬರುತ್ತೆ. ಸೊ ಇಲ್ಲಿ ಭಗವದ್ ಭಕ್ತರ ಸೇವೆಯನ್ನ ಇನ್ನೊಂದು ಹೇಳಿದ್ದಾರೆ. ಶ್ರೀಮದ್ ಭಾಗವತದ 3ನೇ ಸ್ಕಂದದ 7ನೇ ಅಧ್ಯಾಯದ ಶ್ಲೋಕ 19. ಯತ್ಸೇವಯಾ ಕೌಟಸ್ಥಯ ಮಧುದ್ವಿಷಃ ರತಿರಾಸೋ ಭವೇ ತೀವ್ರಃ ಪಾದಯೋರ್ ವ್ಯಸನಾರ್ದನಃ. ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ, ನಾನು ಭಕ್ತರ ಪ್ರಾಮಾಣಿಕ ದಾಸನಾಗುವಂತಾಗಲಿ. ಯಾವ ಭಕ್ತರ? ಶುದ್ಧ ಭಕ್ತರ. ನಮಗೆ ಯಾವಾಗಲೂ ಕೇಳ್ಕೊತಾರೆ. ಏನ್ ಕೇಳ್ಕೊಳ್ತಾರೆ ಭಕ್ತರು? ನಾನು ಭಕ್ತರ ಪ್ರಾಮಾಣಿಕ ದಾಸನಾಗ್ಬೇಕು. ಯಾಕೆ ಅಂದ್ರೆ ಭಕ್ತರ ಸೇವೆ ಮಾಡೋದ್ರಿಂದ ಭಗವಂತನ ಪಾದಾರವಿಂದಗಳಲ್ಲಿ ಅಪ್ಪಟ ಭಕ್ತಿ ಸೇವೆಯನ್ನು ಸಲ್ಲಿಸುವ ಭಾಗ್ಯವನ್ನು ಗಳಿಸಬಹುದು. ಅಂದ್ರೆ ಭಗವಾನ್ ಕೃಷ್ಣ ಅವನನ್ನು ನೇರವಾಗಿ ನಾವು ಅಪ್ರೋಚ್ ಮಾಡಿ ಪೂಜೆ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಸೇವೆ ಸಲ್ಲಿಸ್ಲಿಕ್ಕೆ ಆಗಲ್ಲ. ಯಾಕೆ? ಅವನು ಶುದ್ಧ ಸತ್ವದಲ್ಲಿ ಇದ್ದಾನೆ, ನಾವು ಆ ಲೆವೆಲ್ಗೆ ಹೋಗಿಲ್ಲ. ಸೊ ಹಾಗಾದ್ರೆ ನಾವು ಹೇಗ ಭಗವಂತನ ಪಾದಾರವಿಂದಗಳಲ್ಲಿ ಆ ಅಪ್ಪಟ ಭಕ್ತಿ ಸೇವೆಯನ್ನ ಪಡ್ಕೊಳ್ಬೇಕು, ಸಲ್ಲಿಸುವ ಭಾಗ್ಯವನ್ನ? ಅದು ಭಕ್ತರ ಸೇವೆ ಮಾಡೋದರಿಂದ. ಅಂದ್ರೆ ನಾವು ಶುದ್ಧ ಭಕ್ತರ ಸೇವೆ, ನಾವು ಗುರುಗಳನ್ನು ಶುದ್ಧ ಭಕ್ತರನ್ನು ಗುರು ಅಂತ ಸ್ವೀಕರಿಸಿ ಅವರ ಸೇವೆ ಮಾಡಬೇಕು, ಹಾಗೂ ಇತರ ವೈಷ್ಣವರ ಸೇವೆ ಮಾಡಬೇಕು. ಸೊ ಹಾಗಾಗಿ ಭಕ್ತರ ಸೇವೆಯು ಎಲ್ಲ ಯಾತನಾಮಯ ಐಹಿಕ ಸ್ಥಿತಿಗಳ ಭಾರವನ್ನು ಕುಗ್ಗಿಸುತ್ತೆ. ಸೊ ಒಂದು ಭಕ್ತರ ಸೇವೆ ಮಾಡೋದ್ರಿಂದ, ಶುದ್ಧ ಭಕ್ತರ ಸೇವೆ ಮಾಡೋದ್ರಿಂದ ನಮಗೆ ಭಗವಂತನ ಪಾದ ಸೇವೆ ಮಾಡ್ಲಿಕ್ಕೆ ಭಾಗ್ಯ ಸಿಗ್ತದೆ. ಮತ್ತೆ ನಮ್ಮ ಐಹಿಕ ಜಗತ್ತಿನಲ್ಲಿ ಎಷ್ಟು ಯಾತನಾಮಯವಾದ ಲೋಕ ಇದು, ದುಃಖಾಲಯಂ ಅಂತ ಭಗವಂತ ಹೇಳಿದ್ದಾನೆ. ಸೊ ಈ ದುಃಖ ಯಾತನೆಗಳನ್ನ ಅದನ್ನ ಭಾರ ಅದು ಅದನ್ನ ತಗ್ಗಿಸ್ತದೆ. ಯಾವುದು? ಭಕ್ತರ ಸೇವೆ ಮಾಡೋದ್ರಿಂದ. ಸೊ ಆಗ ಈ ಭಕ್ತರ ಸೇವೆಯಿಂದ ದೇವೋತ್ತಮ ಪರಮ ಪುರುಷನಲ್ಲಿ ಭಕ್ತಿ ಪುರಸ್ಸರವಾದ ಪ್ರೇಮವು ವರ್ಧಿಸುವಂತೆ ಮಾಡುತ್ತದೆ. ಸೊ ಹಾಗಾಗಿ ನಾವು ಭಕ್ತಿ ಸೇವೆ ಮಾಡಿದಾಗ, ಅದು ಭಕ್ತರ ಸೇವೆ ಮಾಡಿದಾಗ ನಮಗೆ ಭಗವಂತನಲ್ಲಿ ಪ್ರೇಮ ಹೆಚ್ಚಾಗತ್ತೆ. ಸೊ ಹಾಗಾಗಿ ಭಗವಂತನಲ್ಲಿ ಪ್ರೇಮ ಹೆಚ್ಚಾಗ್ಬೇಕು, ಭಗವಂತನಲ್ಲಿ ಸೇವೆ ಪಡ್ಕೊಳ್ಬೇಕು ಅಂದ್ರೆ ಭಕ್ತರ ಸೇವೆ ಮಾಡಬೇಕು. ಆಮೇಲೆ ಸ್ಕಂದ ಪುರಾಣದಲ್ಲೂ ಕೂಡ ಇದೇ ತರ ಹೇಳಿದ್ದಾರೆ. ಅಂದ್ರೆ ಈ ವೈಷ್ಣವರು ಅವರು ತಮ್ಮ ದೇಹಗಳ ಮೇಲೆ ಶಂಖ, ಚಕ್ರ, ಗದಾ, ಪದ್ಮ ಇವುಗಳನ್ನ ಪ್ರತಿನಿಧಿಸ್ತಕ್ಕಂತ ತಿಲಕವನ್ನು ಧರಿಸಿರ್ತಾರೆ. ಶುದ್ಧ ಭಕ್ತರು, ಅವರು ಭಕ್ತರಾದವರು ತಿಲಕವನ್ನು ಧರಿಸಿರ್ತಾರೆ. ಮತ್ತೆ ತುಳಸಿ ದಳಗಳನ್ನ ಶಿರದಲ್ಲಿ ಮುಡಿದಿರುತ್ತಾರೆ. ಮತ್ತು ತಮ್ಮ ದೇಹಗಳ ಮೇಲೆ ಗೋಪಿ ಚಂದನವನ್ನು ಸದಾ ಧರಿಸಿರ್ತಾರೆ. ಅಂತಹ ವೈಷ್ಣವರ ದರ್ಶನ ಆದ್ರೆ ಸಾಕಂತೆ. ವೈಷ್ಣವರ ನಾವು ದರ್ಶನ ಮಾಡಿದ್ರೆ ಸಾಕು, ಅವರನ್ನ ನೋಡಿದರೆ ಸಾಕು, ನಮ್ಗೆ ಏನಾಗುತ್ತೆ? ನಮ್ಮ ಪಾಪ ಕರ್ಮಗಳು ಸವೆದು ಹೋಗುತ್ತೆ. ವೈಷ್ಣವರ ದರ್ಶನ ಮಾಡಿದ್ರೆ ಸಾಕಂತೆ, ನಮಗೆ ಪಾಪ ಕರ್ಮಗಳು ಹೋಗುತ್ತೆ. ಸೊ ಇದೇ ತರಹ ಇನ್ನೊಂದು ವಚನವು ಶ್ರೀಮದ್ ಭಾಗವತದ 1ನೇ ಸ್ಕಂದ 19ನೇ ಅಧ್ಯಾಯ ಶ್ಲೋಕ 33ರಲ್ಲಿದೆ. ಅಲ್ಲಿ ಏನ್ ಹೇಳ್ತಾರೆ ನೋಡೋಣ. ಯೇಷಾಂ ಸಂಸ್ಮರಣಾತ್ ಪುಂಸಾಂ ಸದ್ಯಾ ಶುದ್ಧ್ಯಂತಿ ವೈಗೃಹ ಕಿಂ ಪುನರ್ದರ್ಶನ ಸ್ಪರ್ಶಂ ಪಾದ ಶೌಚ ಆಸನಾದಿಭಿಹಿ. ಅಂದ್ರೆ ಶುದ್ಧ ಭಕ್ತರಿಗೆ ನಾವು ಅವರಿಗೆ ಒಂದು ಒಳ್ಳೆಯ ಉಚಿತವಾದ ಆಸನ, ಸೊ ಸೀಟಿಂಗ್ ಅರೇಂಜ್ಮೆಂಟ್ಸ್, ಕುಳಿತುಕೊಳ್ಳಿಕ್ಕೆ ಆಸನವನ್ನು ಕೊಡೋದು, ಆಮೇಲೆ ಶುದ್ಧ ಭಕ್ತರ ಆ ಪಾದ ಕಮಲಗಳನ್ನ ಸ್ಪರ್ಶಿಸುವುದು, ಆಮೇಲೆ ಅವರ ಹತ್ರ ಹೋಗುವುದು, ಅವರ ಸೇವೆ ಮಾಡುವುದು, ಇದೆಲ್ಲ ಮಾಡಿದರೆ ನಮ್ಮ ಪಾಪ ಕರ್ಮಗಳು ಸವಿಯುತ್ತವೆ, ಮುಕ್ತನಾಗ್ತಾನೆ ಪಾಪ ಕರ್ಮಗಳಿಂದ. ಇದರಲ್ಲಿ ಸಂದೇಹ ಇಲ್ಲ. ಸೊ ಹಾಗಾಗಿ ಅದು ಒಂದೇ ಅಲ್ಲ, ಶುದ್ಧ ಭಕ್ತರು ಯಾವ ರೀತಿ ಕಾರ್ಯ ಸಾಧನೆ ಮಾಡ್ತಾರೆ ಅವರ ಜೀವನದಲ್ಲಿ, ಅದನ್ನ ನಾವು ಸ್ಮರಣೆ ಮಾಡಿದ್ರೆ ಸಾಕಂತೆ. ಜಸ್ಟ್ ಅದರ ಬಗ್ಗೆ ನಾವು ಸ್ಮರಣೆ ಮಾಡಿದ್ರು ಸಾಕು, ಆಗ
ಅವನು ಮತ್ತು ಅವನ ಕುಟುಂಬದವರು ಪುನೀತರಾಗ್ತಾರೆ. ನೋಡಿ, ನಮ್ಗೆ ತುಂಬಾ ಸುಲಭದ ವಿಚಾರಗಳನ್ನು ಇಲ್ಲಿ ಕೊಟ್ಟಿರ್ತಾರೆ. ನಮಗೆ ಈ ಒಂದು ಪಾಪ ಕರ್ಮಗಳು ಸವಿಲಿಕ್ಕೆ, ಪಾಪ ಕರ್ಮಗಳು ಸವಿಯೋದಕ್ಕೆ ನಾವು ತುಂಬಾ ದೊಡ್ಡ ಕೆಲಸ ಮಾಡ್ಬೇಕಾಗ್ಲಿಲ್ಲ. ನಾವು ಶುದ್ಧ ಭಕ್ತರನ್ನ ಅವರ ಕಾರ್ಯ ಸಾಧನೆಗಳು ಏನಿದೆ ಅದನ್ನು ಸ್ಮರಿಸಬೇಕು, ಮತ್ತೆ ಅವರ ಪಾದ ಸ್ಪರ್ಶ ಮಾಡಬೇಕು, ಅವರಿಗೆ ಉಚಿತವಾದ ಆಸನ ಕೊಟ್ಟು ಗೌರವಿಸಬೇಕು. ಇದೆಲ್ಲ ಮಾಡ್ಲಿಕ್ಕೆ ಇಂತಹ ಕಷ್ಟದ್ದಲ್ಲ, ಆದರೆ ನಮ್ಮ ಮನಸ್ಸಿನಲ್ಲಿ ಅದು ಬರಬೇಕು. ಹಾಗಾಗಿ ಇಲ್ಲಿ ಸ್ವಯಂ ಭಗವಾನ್ ಕೃಷ್ಣನೇ ಅರ್ಜುನನಿಗೆ ಏನ್ ಹೇಳಿದ್ದಾನೆ, ಆದಿಪುರಾಣದಲ್ಲಿ ಏನ್ ಹೇಳಿದ್ದಾನೆ, ಇದನ್ನು ಚೈತನ್ಯ ಚರಿತಾಮೃತದಲ್ಲಿ 11ನೆಯ ಅಧ್ಯಾಯ ಮಧ್ಯಲೀಲ ಅಲ್ಲಿ 28ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ, ಕೃಷ್ಣ ಅರ್ಜುನನಿಗೆ ತಿಳಿಸಿದ್ದ ವಿಚಾರಗಳು ಏನ್ ಹೇಳ್ತಾನೆ, ಏಮೇ ಭಕ್ತ ಜನಾಹ ಪಾರ್ಥ ನಮೇ ಭಕ್ತಾಸ್ತೆ ಜನಾಹ ಮದ್ಭಕ್ತಾನಾಂ ಚ ಯೇ ಭಕ್ತಾಸ್ ತೇ ಮೇ ಭಕ್ತಿ ತಮಾಮತಾಹ. ಅರ್ಜುನ, ಕೃಷ್ಣ ಹೇಳ್ತಾನೆ, ಅರ್ಜುನ, ಯಾರು ಭಗವಂತನನ್ನ ನೇರವಾಗಿ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾಗಿ ಹೇಳ್ಬೇಕು ಅಂತಂದ್ರೆ ಭಗವಂತನು ಹೇಳ್ತಾರೆ, ನನ್ನ ಭಕ್ತರು ಅಂತ ಯಾರು ಹೇಳ್ಕೊಳ್ತಾರೆ ಅವರು ನಿಜವಾಗಿ ಭಕ್ತರಲ್ಲ. ನನ್ನ ಭಕ್ತರ ಭಕ್ತ ಅಂತ ಯಾರು ಹೇಳ್ಕೊಳ್ತಾನೆ ಅವನು ಮಾತ್ರ ವಾಸ್ತವವಾಗಿ ನನ್ನ ಭಕ್ತ. ಯಾರು ತಮ್ಮನ್ನೇ ತಾವು ಭಗವಂತನ ಭಕ್ತ ಅಂತ ನೇರವಾಗಿ ಹೇಳಿದರೆ ಅವರು ನಿಜವಾಗಿ ಭಕ್ತರಲ್ಲ ಅಂತ ಕೃಷ್ಣ ಹೇಳಿದ್ದಾನೆ. ಹಂಗಂದ್ರೆ ಯಾರು ಭಕ್ತ ಅಂದ್ರೆ, ಯಾರು ಭಕ್ತರ ಭಕ್ತನೆಂದು ಹೇಳಿಕೊಳ್ಳುತ್ತಾನೆ ಅವನು ವಾಸ್ತವವಾಗಿ ಭಕ್ತ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು, ಇಲ್ಲಿ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣ, ಅವನನ್ನು ನೇರವಾಗಿ ನಾವು ಸೇವೆ ಮಾಡಿ ಅಥವಾ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ಹೇಗೆ ಹಂಗಾದ್ರೆ ಸಂಪರ್ಕ ಮಾಡೋದು, ಶುದ್ಧ ಭಕ್ತರ ಮುಖಾಂತರ ಸಂಪರ್ಕಿಸಬೇಕು. ಯಾಕೆ ಶುದ್ಧ ಭಕ್ತರ ಸಂಪರ್ಕಿಸಬೇಕು? ಆ ಶುದ್ಧ ಭಕ್ತರು ಅವರು ತಮ್ಮ ಹೃದಯದಲ್ಲಿ ಕೃಷ್ಣನನ್ನು ಕ್ಯಾರಿ ಮಾಡ್ತಾರೆ. ಸೊ ಹಾಗಾಗಿ ಅವರು ಕೃಷ್ಣ ಪ್ರೇಮವನ್ನು ಆ ಕೃಷ್ಣನ ಒಂದು ಕಂಡಿದ್ದಾರೆ ಕೃಷ್ಣನನ್ನು. ಸೊ ಹಾಗಾಗಿ ಅವರು ನಮಗೆ ಕೃಷ್ಣನನ್ನು ಕೊಡಬಲ್ಲರು. ಸೊ ಅದರಿಂದ ಇಲ್ಲಿ ವೈಷ್ಣವ ಪದ್ಧತಿ ಪ್ರಕಾರ ಆ ಒಬ್ಬ ಭಕ್ತನನ್ನು ನಾವು ಗುರುವೆಂದು ಸ್ವೀಕರಿಸಬೇಕು. ಅದು ನಮ್ಮ ಆದ್ಯ ಕರ್ತವ್ಯ. ಸೊ ಆದವು ಅಂದ್ರೆ ಗುರು ಪಾದಮಾಶ್ರಯ. ವೈಷ್ಣವನ ಅದನ್ನು ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಅಂದ್ರೆ ಗುರುವಿನ ಪಾದಗಳಿಗೆ ಆಶ್ರಯ ತೆಗೆದುಕೊಳ್ಳೋದು. ಗುರು ಯಾರು? ಅವನು ಭಕ್ತನಾಗಿರ್ತಾನೆ, ಶುದ್ಧ ಭಕ್ತನಾಗಿರ್ತಾನೆ. ಸೊ ಹಾಗಾಗಿ ಆ ಗುರುವಿನಿಂದ ನಾವು ಗುರುವನ್ನ ಅವರ ಅವರ ಪಾದ ಆಶ್ರಯಗಳನ್ನು ತೆಗೆದುಕೊಂಡು ಗುರುವಿಗೆ ಸೇವೆ ಸಲ್ಲಿಸಬೇಕು. ಸೊ ಆ ಗುರುವಿಗೆ ಯಾವಾಗ ಸೇವೆ ಸಲ್ಲಿಸ್ತೇವೆ ಆಗ ಆ ಸೇವೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಮತ್ತೆ ಆಗ ನಮಗೆ ಏನಾಗುತ್ತೆ, ಭಗವಂತನನ್ನು ಅವರು ತೋರಿಸ್ತಾರೆ, ಭಗವಂತನೆಡೆಗೆ ಅವರು ಕರ್ಕೊಂಡು ಹೋಗ್ತಾರೆ. ನಾವೇ ಭಗವಂತನನ್ನು ನೋಡ್ಲಿಕ್ಕೆ ನಾವು ಇಷ್ಟಪಡಬಾರ್ದು. ನೆವರ್ ಥಿಂಕ್ ಆಫ್ ಸೀಯಿಂಗ್ ಕೃಷ್ಣ ಡೈರೆಕ್ಟ್ಲಿ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು? ಡೂ ಸಮಥಿಂಗ್ ದಟ್ ಕೃಷ್ಣ ಕ್ಯಾನ್ ಟೇಕ್ ನೋಟಿಸ್ ಆಫ್ ಯು. ಅಂದ್ರೆ ನಾವು ಕೃಷ್ಣನನ್ನ ನೇರವಾಗಿ ಸೇವೆ ಮಾಡೋದಕ್ಕಿಂತ ನಾವು ಏನನ್ನ ಮಾಡಬೇಕು? ನಾವು ಗುರುವಿನನ್ನು ಸೇವೆ ಮಾಡಬೇಕು. ಸೊ ಆ ಗುರುವು ಕೃಷ್ಣನನ್ನ ಕಂಡಿದ್ದಾನೆ, ಅವನು ಗುರುವು ತತ್ವದರ್ಶಿ. ಸೊ ಹಾಗಾಗಿ ಗುರುವು ನಮಗೆ ಕೃಷ್ಣನನ್ನ ತೋರಿಸಬಲ್ಲರು. ಸೊ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಸಿದ್ಧ ಪುರುಷರು ಅಂದ್ರೆ ಶುದ್ಧ ಭಕ್ತರು ಅವರು ಗೃಹಸ್ಥರ ಮನೆಗೆ ಯಾಕೆ ಹೋಗ್ತಾರೆ ಅಂದ್ರೆ, ಆ ಗೃಹಸ್ಥರ ಮನೆಗೆ ಅಲ್ಲಿ ಹೋಗಿ ಅಲ್ಲಿ ಕೃಷ್ಣ ಪ್ರಜ್ಞೆ ಕೊಡುವುದು, ಅವರಲ್ಲಿ ಇರ್ತಕ್ಕಂತಹ ಆ ಗೃಹಸ್ಥರ ಮನೆಯಲ್ಲಿ ಇರ್ತಕ್ಕಂತಹ ಪಾಪ ಕರ್ಮಗಳು ಸವಿದು ಹೋಗ್ಬೇಕು, ಅವರಿಗೆ ಕೃಷ್ಣ ಪ್ರಜ್ಞೆ ಕೊಡಬೇಕು, ಈ ದೃಷ್ಟಿಯಿಂದ ಅವರು ಹೋಗಿರ್ತಾರೆ. ಸೊ ಹಾಗಾಗಿ ಆ ಗೃಹಸ್ಥರ ಮನೆಗೆ ಆ ಶುದ್ಧ ಭಕ್ತರು ಅವರು ಭೇಟಿ ಕೊಟ್ಟಾಗ, ಗೃಹಸ್ಥರ ಮನೆಗೆ ಬಂದಾಗ ಗೃಹಸ್ಥರು ಅವರಿಗೆ ಋಣಿಗಳು.
ಯಾಕೆ ಋಣಿ ಆಗಿರ್ಬೇಕು? ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಋಣಿಗಳು. ಅದು ಬಿಟ್ಟು ಬೇರೆ ವಿಚಾರ ಅವರಿಗೆ ಇರುವುದಿಲ್ಲ. ಸೊ ಇಲ್ಲಿ ಕೃಷ್ಣ, ಭಗವಾನ್ ಶ್ರೀಕೃಷ್ಣ ಆತ್ಮಾರಾಮ. ಸೊ ಕೃಷ್ಣನ ಬಳಿಗೆ ನಾವು ಸಾಗಬೇಕು ಅಂದ್ರೆ ಕೃಷ್ಣನ ಭಕ್ತರ ಮುಖಾಂತರ ಮಾತ್ರ ಸಾಧ್ಯ. ಸೊ ಇಲ್ಲದಿದ್ದರೆ ಹಾಗಲ್ಲ. ಅದೇ ತರಹ ಗುರುವಿಗೆ ನೇರ ಸೇವೆ ಮಾಡ್ಲಿಕ್ಕೆ ಒಮ್ಮೊಮ್ಮೆ ನಮ್ಗೆ ಅವಕಾಶ ಸಿಕ್ಕದೇ ಇರಬಹುದು. ಆದರೆ ಗುರುವಿನ ಶ್ರವಣ ಮಾಡ್ಲಿಕ್ಕೆ ನಮಗೆ ಆ ಪುಸ್ತಕ, ಗುರುವಿನ ಬರೆದಿರ್ತಕ್ಕಂಥ ಪುಸ್ತಕಗಳನ್ನ ಓದ್ಲಿಕ್ಕೆ ನಮಗೆ ಅವಕಾಶಗಳು ಸಿಗುತ್ತವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇದು ಕೂಡ ಸೇವೆ. ಇದು ಹೇಗೆ ಸೇವೆ? ಪ್ರಭುಪಾದರ ಪುಸ್ತಕಗಳನ್ನು ಓದುವುದು ಕೂಡ ಸೇವೆ. ಅದು ವಾಣಿ ಸೇವೆ. ಸೊ ಹಾಗಾಗಿ ನಮಗೆ ಸೇವೆ ಮಾಡ್ಲಿಕ್ಕೆ ಸಿಗುತ್ತೆ. ವಾಣಿ ಸೇವೆ ಮಾಡ್ಲಿಕ್ಕಂತೂ ಖಂಡಿತ ಸಿಗುತ್ತೆ. ಮತ್ತೆ ವೈಷ್ಣವರ ಅವರು ಹೇಳಿರ್ತಕ್ಕಂಥ ಪ್ರವಚನಗಳನ್ನು ಕೇಳುವುದು, ಅದು ಕೂಡ ಸೇವೆಯೇ. ಕೃಷ್ಣನ ಸೇವೆ ಅಂದ್ರೆ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದು ಮತ್ತು ಅದನ್ನು ಕೇಳುವುದು, ಅದು ಕೂಡ ಸೇವೆ. ಸೊ ಇದೆಲ್ಲ ಗುರುವೆಂದು. ಹಾಗಾಗಿ ವೈಷ್ಣವ ಪದ್ಧತಿಯಲ್ಲಿ ಭಕ್ತನನ್ನು ಗುರುವೆಂದು ಸ್ವೀಕರಿಸಿ ಸೇವೆ ಸಲ್ಲಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ ಅಂತೇಳಿ ಶ್ರೀ ರೂಪ ಗೋಸ್ವಾಮಿಯವರು ನಮ್ಗೆ ಹೇಳ್ತಾ ಇದ್ದಾರೆ. ಈ ರೀತಿ ಇಲ್ಲಿ ಶೀಲಾ ರೂಪ ಗೋಸ್ವಾಮಿಯವರು ಈ ಭಕ್ತಿ ರಸಾಮೃತ ಸಿಂಧುವನ್ನ ಹೇಗೆ ಬರೆದಿದ್ದಾರೆ ಅಂದ್ರೆ, ಬೇರೆ ಬೇರೆ ಧರ್ಮ ಗ್ರಂಥಗಳಿಂದ ಅವರು ಎಲ್ಲ ವಾಕ್ಯಗಳನ್ನು ತೆಗೆದಿದ್ದಾರೆ ಮತ್ತು ಅದನ್ನ ನಮಗೆ ಕ್ರೋಢೀಕರಿಸಿ ಕೊಟ್ಟಿದ್ದಾರೆ ಈ ಒಂದು ಶೀಲ ರೂಪ ಗೋಸ್ವಾಮಿಯವರು. ಸೊ ಆ ಪುಸ್ತಕವನ್ನು ಶೀಲ ಪ್ರಭುಪಾದರು ಸಂಸ್ಕೃತದಲ್ಲಿ ಇದ್ದಿದ್ದನ್ನ ಅದನ್ನು ನಮಗೆ ಇಂಗ್ಲಿಷ್ ನಲ್ಲಿ ಕೊಟ್ಟರು. ಸೊ ಆದುದರಿಂದ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಉಲ್ಲೇಖವಾಗಿದ್ದ ಎಲ್ಲ ವಾಕ್ಯಗಳು ಸಕಲ ಆಚಾರ್ಯರುಗಳು ಕೂಡ ಹೇಳಿದ್ದಾರೆ, ಅದು ಭಕ್ತರುಗಳು ಕೂಡ ಹೇಳಿದ್ದಾರೆ. ಅದಕ್ಕೆ ಮಾನ್ಯತೆ ಇದೆ, ತುಂಬಾ ಮುಖ್ಯ. ಈ ಭಕ್ತಿ ರಸಾಮೃತ ಸಿಂಧು ನಮಗೆ ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಅದು ತುಂಬಾ ಸಹಾಯವಾಗತ್ತೆ. ಆಮೇಲೆ ಶಕ್ತಿಗೆ ಅನುಗುಣವಾಗಿ ಒಬ್ಬ ವ್ಯಕ್ತಿ ತನ್ನ ಆರ್ಥಿಕ ಪರಿಸ್ಥಿತಿ ಏನಿದೆ ಅದಕ್ಕೆ ಅನುಗುಣವಾಗಿ ಎಲ್ಲ ಸಮಾರಂಭಗಳನ್ನು ಆಚರಿಸಬೇಕು. ಈಗ ನಾವು ಒಮ್ಮೊಮ್ಮೆ ತಿಳ್ಕೊಳ್ತೇವೆ, ಮನೆಯಲ್ಲಿಯೇ DTC ಇದೆ, ನಾವು ದೇವರ ವಿಗ್ರಹಗಳಿಗೆ ಆರಾಧನೆ ಮಾಡ್ತೇವೆ, ಹಾಗಾಗಿ ಇದು ಸಾಕು ಅಂತ ಕೆಲವೊಮ್ಮೆ ಆ ಒಂದು ಭಾವನೆಗಳು ಬರುತ್ತೆ. ಆದರೆ ಮನೆಯಲ್ಲಿ ಇರ್ತಕ್ಕಂತಹ ದೇವರ ವಿಗ್ರಹ ದೇವಸ್ಥಾನದಲ್ಲಿ ಇರ್ತಕ್ಕಂತಹ DTs ಅದರ ರಿಪ್ಲೇಸ್ಮೆಂಟ್ ಅಲ್ಲ. ಸೊ ಈ ಮನೆಯಲ್ಲಿ ಇರ್ತಕ್ಕಂತಹ ದೇವರ ವಿಗ್ರಹಗಳು ಅವರು ಆ ದೇವಸ್ಥಾನದ ವಿಗ್ರಹಗಳ ಅವರ ವಿಸ್ತರಣೆಗಳು. ಸೊ ಹಾಗಾಗಿ ನಾವು ದೇವಸ್ಥಾನಗಳಿಗೆ ಹೋಗಿ ಹಬ್ಬ ಹರಿದಿನಗಳಲ್ಲಿ ಅದನ್ನ ಆಚರಿಸ್ಬೇಕು ಅಂತ ಪದ್ಮಪುರಾಣದಲ್ಲಿ ಹೇಳಿದೆ. ಅಂದ್ರೆ ಅವರವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಭಗವಂತನಿಗೆ ಸಂಬಂಧಿಸಿದ ಎಲ್ಲ ಸಮಾರಂಭಗಳನ್ನು ಆಚರಿಸಬೇಕು. ವಿವಿಧ ಹಬ್ಬ ಹರಿದಿನಗಳನ್ನ ಸಾಧ್ಯವಾಗುವ ಎಲ್ಲ ರೀತಿಯಿಂದಲೂ ಆಚರಿಸಬೇಕು. ಈಗ ನಿನ್ನೆ ಒಂದು ನರಸಿಂಹ ಜಯಂತಿ ಆಯ್ತು. ಹೀಗೆ ಎಲ್ಲವೂ ಕೂಡ ನಾವು ಭಗವಂತನಿಗೆ ಸಂಬಂಧಪಟ್ಟ ಹಬ್ಬ ಹರಿದಿನಗಳನ್ನ ಆಚರಿಸಬೇಕು, ಅವರವರ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ಆಚರಿಸಬೇಕು ಅಂತ ಹೇಳಿದೆ. ಈಗ ಕಾರ್ತೀಕ ಮಾಸದಲ್ಲಿ ಮಾಡುವ ಭಕ್ತಿ ಸೇವೆ. ಇಲ್ಲಿ ಕಾರ್ತೀಕ ಮಾಸ ಹೇಳ್ತಕ್ಕಂಥದ್ದು ತುಂಬಾ ಅಂದ್ರೆ ತುಂಬಾ ಧಾರ್ಮಿಕವಾಗಿ, ತುಂಬಾ ಅದು ಆಧ್ಯಾತ್ಮಿಕವಾಗಿ ಕಾರ್ತೀಕ ಮಾಸ ತುಂಬಾ ಶಕ್ತಿಯುತವಾದದ್ದು. ಏಕೆ ಇಷ್ಟು ಮುಖ್ಯವಾಗಿದ್ದು ಅಂದ್ರೆ, ಇದು ಕಾರ್ತೀಕ ಮಾಸ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳು, ಅಲ್ಲಿ ಪ್ರಭು ದಾಮೋದರ, ಭಗವಂತ ದಾಮೋದರ ಆ ಒಂದು ಲೀಲೆಯನ್ನ ಮಾಡಿದ್ದಾನೆ. ಆ ಸಂದರ್ಭ ಅಂದ್ರೆ ಇಲ್ಲಿ ಕಾರ್ತೀಕ ಮಾಸದಲ್ಲಿ, ಸೊ ಈ ದಾಮೋದರ ಮಾಸ. ಸೊ ಹಾಗಾಗಿ ಅಲ್ಲಿ ಆ ವ್ರತವನ್ನ ವಿಶೇಷವಾಗಿ ವೃಂದಾವನದಲ್ಲಿ ಆಚರಿಸ್ತಾರೆ. ಯಾಕೆ? ಆ ಯಶೋಧ ಮಾತೆ ಕೃಷ್ಣನನ್ನು ಆ ಹಗ್ಗದಿಂದ ಬಿಗಿದು ಕಟ್ಟಿ ಹಾಕಿದ್ದನ್ನು ದಾಮೋದರ ಅಂತ ಹೇಳ್ತಾರೆ. ಸೊ ಹಾಗಾಗಿ
ಭಗವಾನ್ ದಾಮೋದರನು ಅವನ ಭಕ್ತರಿಗೆ ಬಲು ಪ್ರಿಯನಾಗಿರುತ್ತಾನೆ. ಸೊ ಹಾಗಾಗಿ ಆ ದಾಮೋದರ ಅಥವಾ ಕಾರ್ತೀಕ ಮಾಸ ಹೇಳ್ತಕ್ಕಂಥದ್ದು ಕೂಡ ಭಕ್ತರಿಗೆ ಬಲು ಪ್ರಿಯವಾದದ್ದು. ಹಾಗಾಗಿ ಈ ದಾಮೋದರ ಮಾಸದಲ್ಲಿ ಹೆಚ್ಚು ಹೆಚ್ಚು ಭಗವಂತನ ಜಪ ಮಾಡುವುದು, ಆಮೇಲೆ ಕೃಷ್ಣನ ಒಂದು ದಾಮೋದರ ಆರತಿಯನ್ನ ಮಾಡ್ತಕ್ಕಂಥದ್ದು, ಪ್ರಭುಪಾದರ ಪುಸ್ತಕಗಳನ್ನು ಹೆಚ್ಚು ಹೆಚ್ಚು ಓದ್ತಕ್ಕಂಥದ್ದು, ಕಾರ್ತೀಕ ಮಾಸದಲ್ಲಿ ಯಾತ್ರೆ, ವೃಂದಾವನ ಯಾತ್ರೆ, ಆಮೇಲೆ ಮಾಯಾಪುರ ಯಾತ್ರೆ, ಇದೆಲ್ಲ ಕಾರ್ತೀಕ ಮಾಸದಲ್ಲಿ ಭಗವಂತನ ಲೀಲಾ ಸ್ಥಳಗಳಿಗೆ ಭೇಟಿ ಕೊಡುವುದು, ಜಗನ್ನಾಥ ಯಾತ್ರೆ, ಇದೆಲ್ಲ ಯಾತ್ರೆ. ಸೊ ಹಾಗಾಗಿ ಇದು ಆಧ್ಯಾತ್ಮಿಕವಾಗಿ ಶಕ್ತಿಯುತವಾದ ಸಮಯ. ಕಾರ್ತೀಕ ಮಾಸದಲ್ಲಿ ಊರ್ಜ ವ್ರತ ಅಂತ ಕರೀತಾರೆ. ಸೊ ಅದನ್ನ ಆ ಭಕ್ತಿ ಸೇವೆ, ಊರ್ಜ ವ್ರತದ ಸಮಯದಲ್ಲಿ ಭಕ್ತಿ ಸೇವೆಯನ್ನು ಮಥುರಾದಲ್ಲಿ ಮಾಡುವುದನ್ನು ವಿಶೇಷವಾಗಿ ಒತ್ತಿ ಹೇಳಲಾಗಿದೆ. ಈಗಾಗಲೇ ನಾವು ನೋಡಿದ್ದೇವೆ ಮಥುರಾ ವ್ರಜಮಂಡಲದ ಎಷ್ಟು ಅದು ತುಂಬಾ ಶ್ರೇಷ್ಠವಾದದ್ದು. ವ್ರಜಮಂಡಲ ವಾಸ, ವ್ರಜಮಂಡಲದಲ್ಲಿ ಒಂದು ಹೋಗಿ ಕಾರ್ತೀಕ ಮಾಸದಲ್ಲಿ ಸೇವೆ ಮಾಡೋದು ತುಂಬಾ ವಿಶೇಷ. ಅನೇಕ ಭಕ್ತರು ಇವತ್ತಿಗೂ ಅದನ್ನು ಕೂಡ ಆಚರಣೆ ಮಾಡ್ತಾರೆ. ಕಾರ್ತೀಕ ಮಾಸದಲ್ಲಿ ಕೃಷ್ಣನ ಪೂಜೆ ಅಲ್ಲಿ ಮಾಡಬೇಕು ಮಥುರಾ ಮತ್ತು ವೃಂದಾವನದಲ್ಲಿ ಅಂತ ಜನರು, ಭಕ್ತರು ಅಲ್ಲಿಗೆ ಯಾತ್ರೆಗೆ ಹೋಗ್ತಾರೆ. ಆಮೇಲೆ ಕಾರ್ತೀಕ ಮಾಸದಲ್ಲಿ ಅಲ್ಲಿ ಎಷ್ಟೋ ಮಹಿಮೆಗಳು ಕೂಡ ಇದೆ. ಕಾರ್ತೀಕ ಮಹಾತ್ಮೆ ಅಂತ ಹೇಳ್ತಾರೆ. ಆಮೇಲೆ ಕೊನೆಯ 5 ದಿನಗಳು ಇದರಲ್ಲಿ ಅದು ಭೀಷ್ಮ ವ್ರತ, ಭೀಷ್ಮ ವ್ರತ ಅಥವಾ ವಿಷ್ಣು ವ್ರತ. ಅಂದ್ರೆ ಅಲ್ಲಿ 5 ದಿನಗಳು ಉಪವಾಸ ಮಾಡ್ತಕ್ಕಂಥದ್ದು. ಸೊ ಅದರಿಂದ ಆ ವ್ರತವನ್ನು ಮಾಡಿದ್ರಿಂದ ತುಂಬಾ ಆಧ್ಯಾತ್ಮಿಕವಾಗಿ ತುಂಬಾ ಲಾಭ ಇದೆ. ಮತ್ತೆ ಯಾವಾಗ ನಾವು ಕಾರ್ತೀಕ ಮಾಸದಲ್ಲಿ ಹೆಚ್ಚು ಹೆಚ್ಚು ಕೃಷ್ಣನ ಬಗ್ಗೆ ಸೇವೆ ಮಾಡುವುದು, ಜಪ ಮಾಡುವುದು, ಪ್ರಭುಪಾದರ ಪುಸ್ತಕಗಳನ್ನು ಓದುವುದು, ಮತ್ತೆ ಪ್ರವಚನಗಳನ್ನ ಕೇಳ್ತಕ್ಕಂಥದ್ದು, ದಾಮೋದರ ಆರತಿ ಮಾಡತಕ್ಕಂಥದ್ದು, ಇದೆಲ್ಲ ಮಾಡಿ ಭೀಷ್ಮ ವ್ರತ ಮಾಡೋದು, ಈಗೆಲ್ಲ ಮಾಡೋದ್ರಿಂದ ಕೃಷ್ಣನ ಬಗ್ಗೆ ಪ್ರೀತಿ ಹೆಚ್ಚಾಗ್ತದೆ. ಸೊ ಕೃಷ್ಣನ ಬಗ್ಗೆ ಪ್ರೀತಿ ಹೆಚ್ಚಾಗತ್ತೆ. ಆಮೇಲೆ ಹೆಚ್ಚು ಹೆಚ್ಚು ಜಪ ಮಾಡೋದ್ರಿಂದ ಹೆಚ್ಚು ಹೆಚ್ಚು ಪ್ರೀತಿ ಉಂಟಾಗತ್ತೆ. ಸೊ ಕೃಷ್ಣನ ಮೇಲೆ ಹೆಚ್ಚು ಇಚ್ಛೆ ಉಂಟಾದಾಗ ಹೆಚ್ಚು ಹೆಚ್ಚು ಸೇವೆ ಮಾಡಬೇಕು ನಾವು, ಅಂತಹ ಇಚ್ಛೆ ಬರ್ತದೆ. ಸೊ ಆವಾಗ ಭೌತಿಕ ಇಚ್ಛೆ ಹೊರಟು ಹೋಗುತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಪದ್ಮಪುರಾಣದಲ್ಲಿ ಹೀಗೊಂದು ಉಕ್ತಿ ಉಂಟು. ಭಗವಂತನು ಭಕ್ತನಿಗೆ ಮುಕ್ತಿಯನ್ನು ಐಹಿಕ ಸುಖವನ್ನು ಕೊಡಬಹುದು. ಭಗವಂತ ಮುಕ್ತಿಯನ್ನು ಕೊಡಬಹುದು, ಐಹಿಕ ಸುಖವನ್ನು ಕೊಡಬಹುದು. ಆದರೆ ಮಥುರಾ ಪಟ್ಟಣದಲ್ಲಿ ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಸ್ವಲ್ಪ ಕಾಲ ಭಕ್ತಿ ಸೇವೆ ಮಾಡಿದರೂ ಆ ಭಗವಂತನಲ್ಲಿ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದೊಂದೇ ಭಕ್ತರ ಅಪೇಕ್ಷೆ ಆಗುತ್ತೆ. ಸ್ವಲ್ಪ ಕಾಲ ಹೋಗಿ ಅಲ್ಲಿ ಕಾರ್ತೀಕ ಮಾಸದಲ್ಲಿ ಅಲ್ಲಿ ಭಕ್ತಿ ಸೇವೆ ಮಾಡಿದ್ರೆ ಆಮೇಲೆ ಭಗವಂತನ ಶುದ್ಧ ಭಕ್ತಿ ಸೇವೆನೇ ಮಾಡ್ಬೇಕು, ಆ ತರ ಅಪೇಕ್ಷೆ ಉಂಟಾಗತ್ತೆ. ಯಾಕಂದ್ರೆ ಐಹಿಕದಲ್ಲಿ ಆಸಕ್ತಿಗಳು ಕಡಿಮೆ ಆಗತ್ತೆ. ಸೊ ಹಾಗಾಗಿ ಈ ಮಾತಿನ ಭಾವಾರ್ಥ ಏನಂದ್ರೆ, ತನ್ನ ಭಕ್ತಿ ಸೇವೆ ಮಾಡುವ ಭಾಗ್ಯವನ್ನು ಭಗವಂತನು ಸೇವಾಸಕ್ತಿ ಇಲ್ಲದ ಸಾಧಾರಣರಿಗೆ ಕರುಣಿಸೋದಿಲ್ಲ. ಸಾಧಾರಣ ಜನರಿಗೆ ಭಕ್ತಿ ಸೇವೆ ಕೊಡಲ್ಲ. ಯಾಕೆ? ಅವನು ಭಕ್ತನ ಅಧೀನನಾಗ್ತಾನೆ. ಭಗವಂತ ಭಕ್ತರ ಅಧೀನ, ಭಕ್ತವತ್ಸಲ. ಸೊ ಹಾಗಾಗಿ ಭಗವಂತ ತುಂಬಾ ಪರೀಕ್ಷೆ ಮಾಡ್ತಾನೆ. ಅದು ಮುಕ್ತಿಯನ್ನು ಕೊಡಬಹುದು, ಮತ್ತೆ ಭಕ್ತಿ ಐಹಿಕ ಸುಖವನ್ನು ಕೊಡಬಹುದು. ಆದರೆ ಭಕ್ತಿ ಕೊಡ್ಲಿಕ್ಕೆ ಭಗವಂತ ಬಹಳ ನೋಡ್ತಾನೆ. ಹಾಗಾಗಿ ಸೇವಾ ಆಸಕ್ತಿ ಇಲ್ಲದ ಸಾಧಾರಣರಿಗೆ ಭಕ್ತಿ ಸೇವೆ ಭಕ್ತಿ ಸಿಕ್ಕಲ್ಲ. ಆದರೆ ನಿಯಂತ್ರಕ ತತ್ವಗಳ ಅನುಸಾರ ಕಾರ್ತೀಕ ಮಾಸದಲ್ಲಿ ಭಾರತದ ಮಥುರಾ ಪಟ್ಟಣದ ಮಥುರಾ ಮಂಡಲ ಅಲ್ಲಿ ಮನಸ್ಸಿಂದ ಭಕ್ತಿ ಸೇವೆ ಮಾಡಿದ ಭಕ್ತನಿಗೂ ಕೂಡ ಪ್ರಭುವಿನ ಅಂತರಂಗ ದಾಸನಾಗುವ ಭಾಗ್ಯವನ್ನು ಭಗವಂತ ಕೊಡ್ತಾನೆ. ಸೊ ಹಾಗಾಗಿ ಅಲ್ಲಿ ಮನಸ್ಸಿಲ್ಲ, ಆದರೂ ಒತ್ತಾಯದಿಂದ ಕೂಡ ಸೇವೆ ಮಾಡಿದರೂ ಆ ಮಥುರಾ ಪಟ್ಟಣದಲ್ಲಿ ಅದು ಕಾರ್ತೀಕ ಸಮಯದಲ್ಲಿ, ಆ ಕಾರ್ತೀಕ ಮಾಸದಲ್ಲಿ ಮಾಡಿದರೆ ಭಗವಂತನ ಅಂತರಂಗ ದಾಸನಾಗುವುದು, ತುಂಬಾ ಭಗವಂತನಿಗೆ ಕ್ಲೋಸ್ ಅಸೋಸಿಯೇಟ್, ಅದನ್ನು ಮಾಡ್ಲಿಕ್ಕೆ ಆ ಭಾಗ್ಯವನ್ನ ಭಗವಂತ ಕೊಡ್ತಾನೆ. ಹಾಗಾಗಿ ಇನ್ನು
ಹಬ್ಬ ಹರಿದಿನಗಳ ಆಚರಣೆ. ಈಗ ಹಬ್ಬ ಹರಿದಿನಗಳ ಆಚರಣೆಯಲ್ಲಿ ಇಲ್ಲಿ ಮುಖ್ಯವಾಗಿ ಶ್ರೀ ಕೃಷ್ಣ ಪ್ರಭು ಕೃಷ್ಣ ಭಗವಂತ ಅವರ ಆವಿರ್ಭಾವವಾದ ದಿನ, ಹುಟ್ಟಿದ ಹಬ್ಬ, ಅದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಈಗ ಯೂಶುವಲಿ ಅಂದ್ರೆ ನಾವು ಲೌಕಿಕದಲ್ಲಿ ಕೂಡ ಗೆಳೆಯರು ಇಲ್ಲಿ ಏನ್ ಕೇಳ್ತಾರೆ, ನಿನ್ನ ಹುಟ್ಟಿದ ದಿನ ಏನು, ನಾನು ಅಂದ್ರೆ ಬರ್ಡೇ ಯಾವಾಗ ಅಂತ ಕೇಳ್ತಾರೆ ಅಲ್ವಾ? ಹೌದು ಮಾತಾಜಿ. ಯಾಕೆ ಅದನ್ನ ಸೆಲೆಬ್ರೇಟ್ ಮಾಡೋಣ, ಅದನ್ನ ನಾವು ಆಚರಿಸೋಣ, ನಾವು ಖುಷಿ ಪಡೋಣ ಅಂತ ಹೇಳ್ತಾರೆ. ಅದೇ ರೀತಿ ಇಲ್ಲಿ ಹಬ್ಬ ಹರಿದಿನಗಳ ವಿಷಯವಾಗಿ ಭವಿಷ್ಯ ಪುರಾಣದಲ್ಲಿ ಒಂದು ವಚನ ಉಂಟು. ಏನು? ಪ್ರಿಯ ಪ್ರಭು ಜನಾರ್ದನನೇ, ಕೃಷ್ಣನೇ, ದೇವಕಿಯು ನಿನಗೆ ಜನ್ಮವಿತ್ತ ದಿನವನ್ನು ದಯೆ ಇಟ್ಟು ನನಗೆ ತಿಳಿಸು. ಈ ವಿಷಯವನ್ನು ನೀನೇ ಕರುಣೆ ಇಟ್ಟು ನಮಗೆ ತಿಳಿಸಿದೆಯೇ ಆದರೆ ಆ ದಿನ ನಾವು ದೊಡ್ಡ ಹಬ್ಬವನ್ನು ಆಚರಿಸ್ತೇವೆ. ಯಾಕೆ? ನಾವು ನಿನಗೆ ಶರಣಾಗತರಾದವರು. ಸೊ ಹಾಗಾಗಿ ನಾವು ನಿಮ್ಮ ಹಬ್ಬ ಹರಿದಿನಗಳನ್ನು ನಾವು ಆಚರಿಸಿ ನಿನಗೆ ಸಂತೃಪ್ತಿ ಮಾಡ್ತೇವೆ. ಸೊ ಹಾಗಾಗಿ ಹಬ್ಬ ಹರಿದಿನಗಳನ್ನು ಆಚರಿಸಿದರೆ ಭಗವಂತನಿಗೆ ಸಂತೃಪ್ತಿಯಾಗುತ್ತದೆ. ಸೊ ಹಾಗಾಗಿ ಇಲ್ಲಿ ಭಗವಂತ ಅವನು ಈ ಜಗತ್ತಿಗೆ ಅಂದ್ರೆ ಅವ್ಯಾಜ ಕರುಣೆಯಿಂದ ಇಲ್ಲಿ ಬರ್ತಾನೆ. ಮತ್ತೆ ಎಲ್ಲ ಜೀವಿಗಳ ಮೇಲೆ ಪ್ರೀತಿ, ಅದಕ್ಕೆ ಭಗವಂತ ತಾನೇ ಇಲ್ಲಿ ಅವತರಿಸಿ ಬರ್ತಾನೆ. ಸೊ ಹಾಗಾಗಿ ಅವತರಿಸಿ ಬಂದಾಗ ಅವನು ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾನೆ. ಆಮೇಲೆ ರಾಕ್ಷಸರ ಸಂಹಾರ ಆಗತ್ತೆ, ಅನೇಕ ಲೀಲೆಗಳನ್ನು ಮಾಡ್ತಾನೆ. ಸೊ ಹಾಗಾಗಿ ಇಲ್ಲಿ ಆ ಭಕ್ತರ ಅವನು ಮಾಡಿರ್ತಕ್ಕಂಥ ಲೀಲೆಗಳು, ಅದನ್ನು ಭಕ್ತರು ತುಂಬಾ ಕಾಲ ಅದನ್ನ ತುಂಬಾ ಸಂತೋಷ ಪಡ್ತಾ ಇರ್ತಾರೆ. ಆ ಲೀಲೆಗಳನ್ನು ಕೇಳಿ ಆನಂದ ಮಾಡ್ತಾರೆ. ಅದಕ್ಕೆ ಅವಕಾಶ ಭಗವಂತ ಮಾಡಿಕೊಡ್ತಾನೆ. ಹಾಗಾಗಿ ನಾವು ಸ್ವಾಭಾವಿಕವಾಗಿ ಯಾರನ್ನು ಪ್ರೀತಿಸ್ತೇವೆ, ನಾವು ಅವರ ಜನ್ಮದಿನ ಆಚರಿಸ್ಲಿಕ್ಕೆ ನಾವು ಇಷ್ಟಪಡ್ತೇವೆ ಅಲ್ವಾ? ಹೌದು ಮಾತಾಜಿ. ಆದರೆ ಇಲ್ಲಿ ಕೃಷ್ಣನ ವಿಚಾರದಲ್ಲಿ ಇದು ಇನ್ನೂ ಸ್ಪೆಷಲ್. ಯಾಕೆ? ಕೃಷ್ಣ ನಮಗಾಗಿ, ನಮ್ಮನ್ನು ಉದ್ಧರಿಸ್ಲಿಕ್ಕಾಗಿ ಇಲ್ಲಿ ಇಳಿದು ಬಂದಿರ್ತಾನೆ, ಈ ಐಕ ಜಗತ್ತಿಗೆ ಇಳಿದು ಬಂದಿರ್ತಾನೆ. ಸೊ ಹಾಗಾಗಿ ಭಗವಂತನಿಗೆ ಸಂಬಂಧಪಟ್ಟಂತೆ ವಿವಿಧ ಹಬ್ಬಗಳನ್ನು ಆಚರಿಸುವ ಸಂಬಂಧದಲ್ಲಿ ಭಕ್ತನು ಭಗವಂತನಿಗೆ ಪ್ರಿಯನಾಗುತ್ತಾನೆ ಅಂತ ಭವಿಷ್ಯ ಪುರಾಣದಲ್ಲಿ ಇದ್ದಾನೆ. ಅಂದ್ರೆ ವಿವಿಧ ಹಬ್ಬಗಳನ್ನ ಆಚರಿಸಿದರೆ ಭಗವಂತನಿಗೆ ಆ ಭಕ್ತ ಪ್ರಿಯನಾಗ್ತಾನಂತೆ. ನಮಗೆ ಕೃಷ್ಣನಿಗೆ ಪ್ರಿಯ ಆಗ್ಬೇಕು ಅಂತ ಇದೆಯಾ? ಹರೇ ಕೃಷ್ಣ. ಹಾಗಾದ್ರೆ ನಾವೇನ್ ಮಾಡ್ಬೇಕು? ಅವನ ಹಬ್ಬ ಆಚರಣೆಗಳು ಮಾಡ್ಬೇಕು. ನಿನ್ನೆ ಮಾಡಿದಾರಲ್ಲ ಹಾಗೆ ನರಸಿಂಹ ಜಯಂತಿ, ಕೃಷ್ಣ ಜನ್ಮದಿನ ಇದೆಲ್ಲ ಆಚರಿಸ್ಬೇಕು. ಯಾಕಂದ್ರೆ ಕೃಷ್ಣನಿಗೆ ನಾವು ಪ್ರಿಯರಾಗ್ತೇವೆ, ಭಗವಂತನಿಗೆ ಪ್ರಿಯರಾಗ್ತೇವೆ. ಇಲ್ಲಿ ತುಂಬು ಭಕ್ತಿಯ ವಿಗ್ರಹ ಆರಾಧನೆ. ವಿಗ್ರಹ ಆರಾಧನೆ ಎಲ್ಲರಿಗೂ ಗೊತ್ತು. ಎಲ್ಲರೂ ಕೂಡ ಕ್ರೈಸ್ತರು ವಿಗ್ರಹವನ್ನ ಆರಾಧನೆ ಮಾಡಬೇಕು. ಯಾಕೆ ಅಂತಂದ್ರೆ ವಿಗ್ರಹ ಅಂತಂದ್ರೆ ಅದು ಭಗವಂತನ ಅವತಾರ. ವಿಗ್ರಹ ಅರ್ಚ ಅವತಾರ. ಸೊ ಅರ್ಚ ಅವತಾರವನ್ನ ನಮಗೆ ಯಾಕೆ ಭಗವಂತ ಕರುಣಿಸ್ತಾನೆ ಅಂದ್ರೆ ನಮಗೆ ಭಗವಂತನನ್ನ ನೇರವಾಗಿ ನೋಡ್ಲಿಕ್ಕೆ ಈ ಐಹಿಕ ಕಣ್ಣಿಂದ ಸಾಧ್ಯ ಇಲ್ಲ. ಅದಕ್ಕೆ ಭಗವಂತನೇ ನಮ್ಗೆ ಅರ್ಚಾ ವಿಗ್ರಹವಾಗಿ ಬಿಡ್ತಾನೆ. ಈ ಅರ್ಚಾ ವಿಗ್ರಹವನ್ನು ನಮ್ಮ ಕಣ್ಣಿಂದ ನಾವು ನೋಡಬಹುದು. ಸೊ ಹಾಗಾಗಿ ಆ ಅರ್ಚಾ ವಿಗ್ರಹಕ್ಕೆ ನಾವು ಸೇವೆ ಮಾಡಿ ತುಂಬು ಭಕ್ತಿ ಪೂರ್ವಕವಾಗಿ ವಿಗ್ರಹ ಆರಾಧನೆ ಮಾಡಬೇಕು. ಆರಾಧನೆ ಮಾಡುವಾಗ ನಮ್ಗಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಭಾವದಿಂದ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾನೆ ಅಂದ್ರೆ, ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ನಿರಂತರವಾಗಿ ಮಗ್ನನಾಗಿರುವ ಹಾಗೂ ಭಕ್ತಿ ಸೇವಾ ನಿರತನಾಗಿರುವ ಕಾರಣ ಅಲೌಕಿಕ ಆನಂದವನ್ನು ಅನುಭವಿಸುವ ವ್ಯಕ್ತಿಗೆ ಮುಕ್ತಿಯೊಂದನ್ನಲ್ಲದೆ ಭಕ್ತಿ ಸೇವೆಗೆ ಅನುಕೂಲವಾಗುವ ಸೌಕರ್ಯಗಳನ್ನು ನೀಡಲಾಗುತ್ತೆ. ಸ್ವಲ್ಪ ಕೂಡ ಕೃಷ್ಣನಲ್ಲಿ ನಾವು ಕೃಷ್ಣನ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯಲ್ಲಿ ನಾವು ತುಂಬಾ ಸ್ವಲ್ಪನಾದ್ರೂ ನಾವು ಇಂಟ್ರೆಸ್ಟ್ ತೋರಿಸಿದರೆ ಕೃಷ್ಣ ಅದಕ್ಕೆ ಅನೇಕ ಪಟ್ಟು ಹೆಚ್ಚು ಸೌಕರ್ಯಗಳನ್ನು ನಮಗೆ ಕೊಡ್ತಾನೆ. ಹೇಗೆ? ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಲಿಕ್ಕೆ
ಸೊ ಹಾಗಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಲಿಕ್ಕೆ ನಮಗೆ ಕೃಷ್ಣ ಸಹಾಯ ಮಾಡ್ತಾನೆ. ಹೇಗೆ ಹೇಗೆ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಆ ಭಕ್ತಿ ಸೇವೆ ಮಾಡೋದಕ್ಕೆ ಭಗವಂತನಿಗೆ ತುಂಬಾ ಇಷ್ಟ. ಸೊ ಅದಕ್ಕಾಗಿ ಕೊಡ್ತಾನೆ. ಈಗ ಮುಕ್ತಿ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ. ಮುಕ್ತಿ ಅಂದ್ರೆ ಐಹಿಕದಿಂದ ಬಿಡುಗಡೆ, ಅಂದ್ರೆ 3 ಗುಣಗಳಿಂದ ಹೊರಗೆ ಬಂದ ಸ್ಥಿತಿ. ಬ್ರಹ್ಮಭೂತ ಪ್ರಸನ್ನಾತ್ಮ ನಶೋಚತಿ ನ ಕಾಂಕ್ಷತಿ. ಸೊ ಅದು ಮುಕ್ತನಾದವನ ಮತ್ತೆ ಇಲ್ಲಿ ಐಹಿಕ ಜಗತ್ತಿನಲ್ಲಿ ಹುಟ್ಟಬೇಕಾಗಿಲ್ಲ. ಇದು ನಿಜವಾದ ಮುಕ್ತಿ. ಅಂದ್ರೆ ಐಹಿಕ ಜಗತ್ತಿನಲ್ಲಿ ಮತ್ತೆ ಮತ್ತೆ ಜನ್ಮ ಇಲ್ಲ. ಸೊ ಹಾಗಾಗಿ ಕೆಲವರು ಏನ್ ಮಾಡ್ತಾರೆ, ಐಹಿಕ ಅಸ್ತಿತ್ವದಿಂದ ಬಿಡುಗಡೆ ಮಾಡ್ಕೊಂಡು ಆಧ್ಯಾತ್ಮಿಕ ಅಸ್ತಿತ್ವದಲ್ಲಿ ಲೀನವಾಗಲಿಕ್ಕೆ ನಿರಾಕಾರವಾದಿಗಳು ಪ್ರಯತ್ನಿಸ್ತಾರೆ. ಆದರೆ ಇಲ್ಲಿ ಶ್ರೀಮದ್ ಭಾಗವತವು ಹೇಳುವ ಪ್ರಕಾರ ಮುಕ್ತಿ ಎನ್ನುವುದು ತನ್ನ ಸಹಜ ಸ್ಥಾನದಲ್ಲಿ ನಿಲ್ಲುವ ನಿಟ್ಟಿನಲ್ಲಿ ಮೊದಲ ಮೆಟ್ಟಲು. ಈ ಮುಕ್ತಿ ಡಿಟ್ಯಾಚ್ಮೆಂಟ್ ಫ್ರಮ್ ಮೆಟೀರಿಯಲ್, ಅಂದ್ರೆ ಐಹಿಕದಿಂದ ಬಿಡುಗಡೆ, ಅದು ಫಸ್ಟ್ ಸ್ಟೆಪ್. ಆಮೇಲೆ ಎರಡನೆಯದು ಏನು ಅಂತಂದ್ರೆ ಕೃಷ್ಣ ರತಿ, ಭಗವಂತನ ಭಕ್ತಿ ಸೇವೆಯಲ್ಲಿ ನಿಲ್ತಕ್ಕಂಥದ್ದು, ಪ್ರೇಮಯುತ ಭಕ್ತಿ ಸೇವೆ. ಅದು ಎರಡನೆಯ ಹಂತ. ಅದು ಜೀವಿಯ ಸಹಜ ಸ್ಥಿತಿ. ಜೀವೇರ ಸ್ವರೂಪ ಹೈ ಕೃಷ್ಣೇರ ನಿತ್ಯದಾಸ. ನಾವು ಈಗ ಸಹಜ ಸ್ಥಿತಿಯಲ್ಲಿ ಇಲ್ಲ. ನಾವು ಈಗ ಯಾವ ಸ್ಥಿತಿಯಲ್ಲಿ ಇದ್ದೇವೆ? ಹರೇ ಕೃಷ್ಣ. ನಾವು ಮಾಯೆಯ ಸೇವೆ ಮಾಡ್ತಾ ಇದ್ದೀವಿ. ನಾವು ಮಾಯೆ ಸೇವೆ ಮಾಡ್ತಾ ಇದ್ದೇವೆ. ನಾವು ಐಹಿಕ ರೋಗಗ್ರಸ್ತ ಸ್ಥಿತಿಯಲ್ಲಿ ಇದ್ದೇವೆ, ಸಹಜ ಸ್ಥಿತಿಯಲ್ಲಿ ಇಲ್ಲ. ನಮಗೆ ರೋಗ, ಯಾವ ರೋಗ? ಭವರೋಗ. ಸೊ ಆದ್ದರಿಂದ ಈ ಭವರೋಗಕ್ಕೆ ನಾವು ಕೃಷ್ಣ ಪ್ರಜ್ಞೆ ಭಕ್ತಿ ಸೇವೆ ಮಾಡಿದರೆ ಅದು ನಿಜವಾದ ಸಹಜ ಸ್ಥಿತಿ. ಭಕ್ತಿ ಸೇವೆಯಲ್ಲಿ ನಿರತರಾಗ್ತಕ್ಕಂಥದ್ದು ಜೀವಿಗೆ ಅದರ ಸಹಜ ಸ್ಥಿತಿ. ಸೊ ಆ ಸ್ಥಿತಿಗೆ ಬರಬೇಕಾದ್ರೆ ಮೊದಲು ಐಹಿಕದಿಂದ ನಾವು ಬಿಡುಗಡೆ ಪಡಿಬೇಕು. ಅದು ಅಂದ್ರೆ ಡಿಟ್ಯಾಚ್ಮೆಂಟ್, ಈ ಐಹಿಕದಿಂದ. ಆಮೇಲೆ ಭಗವಂತನ ಸೇವೆಯಲ್ಲಿ ನಿಲ್ಲಬೇಕು, ಅದು ಸಹಜ ಸ್ಥಿತಿ. ಹಾಗಾಗಿ ಭಕ್ತಿ ಸೇವೆಯಲ್ಲಿ ನಿರತನಾಗುವಷ್ಟರಿಂದ ಭಕ್ತನು ತೃಪ್ತಿ ಕಾಣುತ್ತಾನೆ ಎಂದು ಆದಿಪುರಾಣದ ಮೇಲಿನ ಮಾತಿನಿಂದ ತಿಳಿದು ಬರುತ್ತೆ. ಭಕ್ತ ತೃಪ್ತನಾಗ್ತಾನೆ. ಯಾಕೆ? ಭಕ್ತಿ ಸೇವೆಯಲ್ಲಿ ಅದು ಸಂತೃಪ್ತಿ ಸಿಕ್ಕತ್ತೆ. ಭಕ್ತನು ಐಹಿಕ ಸ್ಥಿತಿಯಿಂದಾಗಲಿ ಬದ್ಧ ಜೀವನದಿಂದಾಗಲಿ ಮುಕ್ತನಾಗಬೇಕೆಂದು ಬಯಸುವುದಿಲ್ಲ. ಈಗ ಇಲ್ಲಿ ನಾವು ನೋಡ್ಬೇಕು ಅಂದ್ರೆ ಈ ಐಹಿಕ ಜನ ಏನನ್ನು ಬಯಸ್ತಾರೆ? ಐಹಿಕ ಆಸಕ್ತರು, ಭೋಗಾಸಕ್ತರು ಏನನ್ನು ಬಯಸ್ತಾರೆ? ಐಹಿಕ ಪ್ರಗತಿ ಮತ್ತು ಆರ್ಥಿಕ ಪ್ರಗತಿ, ಇಂದ್ರಿಯ ಭೋಗ, ಆಮೇಲೆ ಸತ್ತ ಮೇಲೆ ಸ್ವರ್ಗ ಅಲ್ವಾ? ಹೌದು ಮಾತಾಜಿ. ಅದು ಭುಕ್ತಿ ಅಂತ ಹೇಳ್ತಾರೆ. ಆಮೇಲೆ ಎರಡನೆಯದು, ಇಲ್ಲಿ ನಿರಾಕಾರವಾದಿಗಳು ಅಥವಾ ಮಾಯಾವಾದಿಗಳು ಏನ್ ಬಯಸ್ತಾರೆ? ಮುಕ್ತಿ ಬಯಸ್ತಾರೆ. ಮುಕ್ತಿ ಅಂದ್ರೆ ಏನು? ಅವರು ಐಹಿಕದಿಂದ ಬಿಡುಗಡೆ ಪಡೆದು ಆ ಬ್ರಹ್ಮನ್ನಲ್ಲಿ ಲೀನವಾಗಲಿಕ್ಕೆ ಬಯಸ್ತಾರೆ. ಸೊ ಅದು ಅವರದ್ದು. ಆದರೆ ಭಕ್ತ ಹಾಗಲ್ಲ. ಭಕ್ತನು ಐಹಿಕ ಸ್ಥಿತಿಯಿಂದಾಗಲಿ ಬದ್ಧ ಜೀವನದಿಂದಲೇ ಮುಕ್ತನಾಗಬೇಕೆಂದು ಅವನು ಬಯಸುವುದಿಲ್ಲ. ಅವನಿಗೆ ಮುಕ್ತಿ ಬೇಕಾಗ್ಲಿಲ್ಲ. ಭಕ್ತನಿಗೆ ಮುಕ್ತಿ ಬೇಕಾಗ್ಲಿಲ್ಲ. ಹಾಗಾದ್ರೆ ಭಕ್ತಿ ಸೇವೆಯಲ್ಲಿ ತೊಡಗಿಕೊಂಡಿರುವ ಯಾರೇ ಆಗಲಿ ಬದುಕಿನ ಐಹಿಕ ಸ್ಥಿತಿಗೆ ಬದ್ಧನಾಗಿಲ್ಲ. ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ ಅವನು ಬದ್ಧ ಅಲ್ಲ. ಆದ್ರೂ ಕೂಡ ಅವನಿಗೆ ಮುಕ್ತಿ ಬೇಕಿಲ್ಲ. ಯಾಕೆ ಬದ್ಧ ಅಲ್ಲ? ಇಹ ಆರ್ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸ ಗಿರ ನಿಖಿಲೇಶು ಅವಸ್ಥಾ ಸ್ವಪಿ ಜೀವನ್ ಮುಕ್ತ ಸೌಚ್ಯತೆ. ಅಂದ್ರೆ ಏನ್ ಹೇಳ್ತಾರೆ? ಇಹ ಯಸ್ಯ ಹರೇರ್ದಾಸ್ಯ, ಈ ಐಹಿಕ ಲೋಕದಲ್ಲೇ ಇದ್ಕೊಂಡು ಯಾರು ಭಗವಂತನ ದಾಸನಾಗಿ, ಭಗವಂತನ ಭಕ್ತನಾಗಿ, ಯಾರು ಮನಸ್ಸಿನಲ್ಲಿ, ಮಾತಿನಲ್ಲಿ ಮತ್ತು ದೇಹದಲ್ಲಿ ಭಗವಂತನ ಸೇವೆಯನ್ನು ಯಾರು ಮಾಡ್ತಾರೆ? ಇಹ ಯಸ್ಯ ಹರೇರ್ದಾಸ್ಯ ಕರ್ಮಣ ಮನಸಾಗಿರ ನಿಖಿಲೇಶು ಅವಸ್ಥಾಸು ಅಪಿ. ಬದುಕಿನ ಐಹಿಕ ಸ್ಥಿತಿಯಲ್ಲಿ ಇದ್ದಾನೆ, ಆದ್ರೂ ಕೂಡ ಅದಕ್ಕೆ ಬದ್ಧನಾಗಿಲ್ಲ. ಅವನು ಏನು? ನಿಖಿಲೇಶು ಅವಸ್ಥಾಸು ಅಪಿ ಸಾ ಮುಕ್ತ.
ಅವನು ಮುಕ್ತನಾಗಿರ್ತಾನೆ. ನಿಖಿಲಾಶು ಅವಸ್ಥಾ, ಈ ಐಹಿಕ ಅವಸ್ಥೆಯಲ್ಲಿ ಇರುವಾಗ್ಲೇ ಮುಕ್ತ. ಭಕ್ತನಿಗೆ ಮುಕ್ತಿ ಬೇಕಿಲ್ಲ, ಯಾಕೆಂದ್ರೆ ಅವನು ಆಲ್ರೆಡಿ ಮುಕ್ತನಾಗಿರ್ತಾನೆ. ಐಹಿಕ ಜಗತ್ತಲ್ಲಿ ಇರುವಾಗಲೇ ಅವನು ಮುಕ್ತನಾಗಿರ್ತಾನೆ. ಯಾಕೆ? ಅವನು ತನ್ನನ್ನು ಮಾತಿನಿಂದ ಮತ್ತೆ ಮನಸ್ಸಿನಿಂದ ಮತ್ತು ಕೃತಿಯಿಂದ ದೈಹಿಕ ಕರ್ತವ್ಯ ದೈಹಿಕ ಕೆಲಸಗಳಿಂದ ಆ ಭಗವಂತನಿಗೆ ಅವನು ಸೇವೆ ಮಾಡ್ತಾ ಇರ್ತಾನೆ. ಸೊ ಹಾಗಾಗಿ ಇಲ್ಲಿ ಇದನ್ನ ನಾವು ನೋಡಬಹುದು. ಇಷ್ಟೆಲ್ಲ ಇದು ಇವತ್ತು ಆಗ್ತದ್ಯಾ? ಹರೇ ಕೃಷ್ಣ. ಇಷ್ಟು ಮಾಡ್ಲಿಕ್ಕೆ ಆಗಲ್ವಾ? ಆಗ್ತದ್ಯಾ? ಹರೇ ಕೃಷ್ಣ. ನಾಳೆ ಮುಂದುವರ್ಸೋಣ. ಹರೇ ಕೃಷ್ಣ. ಆಯ್ತು ಮಾತಾಜಿ. ನಾಳೆ 12 ಮತ್ತು ಸ್ವಲ್ಪ 13